ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಸ್ಪಂದನ ವಾಹಿನಿಯ ಒಂದು ವಿಶೇಷ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಪ್ರತಿಭೆ ಆಗಿರುವಂತಹ ಶೈಲಾ ರಾಜೇಂದ್ರ ಮಯ್ಯ ಅವರಿದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಶೈಲಾ ಮೇಡಮ್. ಸೊ ನೀವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕುಕ್ಕರಿ ಶೋಸ್ಗಳನ್ನು ಮಾಡ್ತಾ ಇದ್ರಿ. ಸೊ ಇದರ ಬಗ್ಗೆ ನಮಗೆ ಹೇಳ್ಕೊಳ್ಬೇಕು ನೀವು ಅಂತ ಹೇಳಿದ್ರೆ, ಯೂಟ್ಯೂಬ್ ಚಾನೆಲ್ಸ್ಗಳಲ್ಲಿ ಆಬ್ವಿಯಸ್ಲಿ ತುಂಬ ಜನ ಶೋಸ್ ಮಾಡ್ತಾರೆ. ಸೊ ಅಂಥದ್ರಲ್ಲಿ ನಿಮ್ಗೆ ಯಾಕೆ ಈ ರೀತಿಯ ಒಂದು ಐಡಿಯಾಸ್ ಬಂತು ಅಂದರೆ ಆಸ್ ಎ ಉಡುಪಿಯನ್ ಆಗಿ? ಫಸ್ಟಿಗೆ ಹೇಳಬೇಕಂದ್ರೆ ನಾನು ಯೂಟ್ಯೂಬ್ ಚಾನಲ್ ಮಾಡುವ ಐಡಿಯಾವೇ ಇರಲಿಲ್ಲ ನನಗೆ. ಬರೀ ನೋಡ್ತಿದ್ದೆ ಅಷ್ಟೇ, ಎಲ್ಲ ಪ್ರೋಗ್ರಾಮ್ಸ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಅದರಿಂದ ನೋಡಿ ಕಲಿಯೋದು. ನಾನು ಕೆಲವರನ್ನೆಲ್ಲ ಫಾಲೋ ಮಾಡ್ತಾ ಇದ್ದೇನೆ, ಈಗಲೂ ಅಷ್ಟೇ, ಈಗಲೂ ಮಾಡ್ತಾ ಇದ್ದೇನೆ. ಒಳ್ಳೆ ಒಳ್ಳೆ ಯೂಟ್ಯೂಬರ್ಸ್ ಇದ್ದಾರೆ, ಅವರನ್ನೆಲ್ಲ ಫಾಲೋ ಮಾಡ್ತಾ ಇದ್ದೇನೆ, ಈಗ ಸಹ ಮಾಡ್ತಾ ಇದ್ದೇನೆ. ಆದ್ರೆ ನಾನೇ ಮಾಡ್ಬೇಕು ಅಂತ ನಂಗೆ ಯಾವಾಗ್ಲೂ ಐಡಿಯಾ ಬಂದೇ ಇರ್ಲಿಲ್ಲ. ಮನೆಯಲ್ಲಿ ಮಾಡ್ತೇನೆ, ತುಂಬಾ ಟ್ರೈ ಮಾಡ್ತೇನೆ, ಹೊಸ್ತು ಮಕ್ಳಿಗೆ ಏನಾದ್ರು ಬೇಕಾದ್ರೆ ಟ್ರೈ ಮಾಡ್ತಾನೆ ಇರ್ತಾ ಇದ್ದೆ. ಅದೇ ಒಂದು ನನ್ಗೆ ಇಂಟ್ರೆಸ್ಟ್, ಹೊಸ್ತೇನಾದ್ರು ಮಾಡುವ, ಟೇಸ್ಟ್ ಮಾಡುವ ಅಂತ ಹೇಳಿ, ಮಕ್ಳಿಗೂ ಇಷ್ಟ ಹೇಳಿ ಮಾಡ್ತಾ ಇದ್ದೆ. ಆದ್ರೆ ನಂದೇ ಒಂದು ಸ್ಟಾರ್ಟ್ ಮಾಡ್ಬೇಕಂತ ನಾನು ಯಾವಾಗ್ಲೂ ಎಣ್ಸೇ ಇರ್ಲಿಲ್ಲ. ಮತ್ತೆ ನಾನು ಅವಾಗ ಅಂದ್ರೆ ಕುಕ್ ಮಾಡಿ ಸ್ಟೇಟಸ್ಗೆ ಒಂದು ಹಾಕೋ ಒಂದು ಇದಿತ್ತು. ಆಗ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಇಷ್ಟೆಲ್ಲ ಮಾಡ್ತಿದ್ದಿಲ್ಲ, ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಲ್ಲ, ನಿಂದಂತ ಒಂದು ಆಗ್ತದೆ, ನಮ್ಗೆ ಸಹ ಒಂದು ಹೇಳ್ಕೊಳ್ಳಿಕ್ಕೆ ನಮ್ಮ ಫ್ರೆಂಡೇ ಒಬ್ಳಿದ್ದಾಳೆ ಅಂತ, ಆತರ ಹಾಗೆ ತುಂಬಾ ಜನ ಹೇಳ್ತಾ ಇದ್ರು. ನಾನು ಅದನ್ನ ಮಾತ್ರ ಅಷ್ಟೇನು ಸೀರಿಯಸ್ ಆಗಿ ತಗೊಂಡೇ ಇರ್ಲಿಲ್ಲ. ಅವರೆಲ್ಲ ಹೇಳುವಾಗ ಹೌದೌದು ಮಾಡುವ, ನಾನೆಂತ ದೊಡ್ಡ ಕುಕ್ ಅಲ್ಲ ಹಾಗೆ ಹೀಗೆ ಅಂತ ಹೇಳಿ. ಈಗ ಸಹ ಹಾಗೆ ಹೇಳ್ತಾ ಇರೋದು, ನಾನು ದೊಡ್ಡ ಕುಕ್ ಅಲ್ಲ, ಬಟ್ ಅವರೆಲ್ಲ ಹೇಳಿದ್ದೊಂದು ನಂಗೆ ಇದು ಸ್ಫೂರ್ತಿ ಏನೋ. ಮತ್ತೆ ಈ ಲಾಕ್ಡೌನ್ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಎಲ್ರು ಮನೇಲಿ ಸುಮ್ನೆ ಇದ್ರು. ಆವಾಗ ಮತ್ತಿನ್ನೇನ್ ಕೆಲ್ಸ, ಅಡ್ಗೆ ಮಾಡುದು, ತಿನ್ನೋದು, ಮಕ್ಳಿಗೇನು ಹೊರಗೆ ಹೋಗ್ಲಿಕ್ಕಿಲ್ಲ, ಆಟ ಆಡ್ಲಿಕ್ಕಿಲ್ಲ, ಏನಿಲ್ಲ. ಸೊ ಎಲ್ಲ ಮನೆಯಲ್ಲೇ ಇದ್ರು, ಎಲ್ಲ ಒಟ್ಟಿಗೆ ಇದ್ವಿ. ಆಗ ಏನಾದ್ರೂ ಮಕ್ಳಿಗೂ ಹಾಗೆ ಎಲ್ರಿಗೂ ಸುಮ್ನೆ ಇದ್ದಾಗ ಹಾಗೆ ಅಲ್ವಾ, ಏನಾದ್ರೂ ಮಾಡಿ ತಿನ್ನುವ, ಅದೇ ಇರ್ತಾ ಇತ್ತು. ಸೊ ಮಾಡ್ತಾ ಇದ್ದೆ. ಆವಾಗ ಸಹ ನಾನು ಯೂಟ್ಯೂಬ್ನ ಬಗ್ಗೆ ನಾನು ಎಣ್ಸಿನೇ ಇರ್ಲಿಲ್ಲ, ಈಗಲೂ ಅದನ್ನ ಹೇಳುದು, ಎಣ್ಸೇ ಇರ್ಲಿಲ್ಲ ಅದು. ಆದ್ರೆ ಆ ಫ್ರೀ ಟೈಮಲ್ಲಿ ಮತ್ತಿನ್ನೇನು ಮಾಡೋದು, ಸರಿ ಅವರು ಎಲ್ಲ ಸಜೆಸ್ಟ್ ಮಾಡಿದ್ರಲ್ವಾ, ಸರಿ ಹಾಗಾದ್ರೆ ಅದನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ನನ್ನ ಕಸಿನ್ ಒಬ್ಬ ಇದ್ದಾನೆ, ಅಂದ್ರೆ ಅವನದೇನು ಯೂಟ್ಯೂಬ್ ಚಾನೆಲ್ ಇಲ್ಲ, ಬಟ್ ಅವನಿಗೆ ಇದರ ಬಗ್ಗೆ ಎಲ್ಲ ತುಂಬಾ ಗೊತ್ತಿದೆ. ಸೊ ಅವನ ಹತ್ರ ಕೇಳಿ ನಾನು ಸ್ವಲ್ಪ ತಿಳ್ಕೊಂಡೆ. ಅವನು ಮನೆಗೆ ಬಂದು ಹೀಗೆಲ್ಲ ಮಾಡ್ಬೋದು ಅಂತ ಹೇಳಿ ಡಿಟೇಲ್ ಆಗಿ ಹೇಳ್ಕೊಟ್ಟ. ಪೇಷನ್ಸ್ ಇಂದ ನಾವು ತುಂಬಾ ಸತಿ ಕೇಳಿದ್ವಿ, ಇದು ಹೇಗೆ ಹಾಗೆ ಹೇಗೆ ಅಂತ. ಅದಕ್ಕೆ ತುಂಬಾ ಪ್ರೊಸೀಜರ್ ಇದೆ. ಯೂಟ್ಯೂಬ್ ಅಂದ್ರೆ ಓಪನ್ ಮಾಡ್ಲಿಕ್ಕೆ ಏನ್ ಕಷ್ಟ ಇಲ್ಲ, ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಮಾಡುವ ನಮನಿ ಅಂದ್ರೆ ನಾವು ವಿಡಿಯೋ ತೆಗೆಯೋದು ಅಂದ್ರೆ ಹಿಡ್ದು ಅವಾಗ ಒಳಗೆ ತುಂಬಾನೇ ಕೆಲಸ ಇದೆ ನಮ್ಗೆ. ಅದು ಒಳಗೆ ಹೋದ ನಂತರ ಅರಿವಾಯ್ತು, ಇಷ್ಟೆಲ್ಲ ಇದೆಯಾ. ಬರೀ ನೋಡುವಾಗ ನಮ್ಗೆ ಎಷ್ಟು ಸಿಂಪಲ್ ಆಗಿ ಅವ್ರು ಅಡಿಗೆ ಮಾಡ್ತಾರೆ, ನಾವು ನೋಡ್ತೇವೆ ಅಂತ ಒಂದು ಅಷ್ಟೇ ಬಿಟ್ರೆ, ಅದ್ರ ಒಳಗೆ ಎಷ್ಟು ಇದೆ ಅಂತ ನಮ್ಗೆ ಅದು ಸ್ಟಾರ್ಟ್ ಮಾಡಿದ್ಮೇಲೆನೆ ಗೊತ್ತಾಯ್ತು. ನಾವು ಸ್ಟಾರ್ಟಿಂಗ್ ಅಂದ್ರೆ ಎಲ್ರು ಹಾಗೆ ತಪ್ಪು ಮಾಡಿಯೇ ಕಲಿಯೋದಲ್ವಾ. ಸೊ ಅವನು ನಮ್ಗೆ ಒಳ್ಳೆ ಗೈಡ್ ಮಾಡಿದ, ನನ್ನ ಕಸಿನ್ ಒಬ್ಬ ಶ್ರೀನಾಥ್ ಅಂತ. ಅವನ್ ಫಸ್ಟ್ ಹೀಗೆಲ್ಲ ಉಂಟು ಅಂತ ಹೇಳಿ ತೋರಿಸಿಕೊಟ್ಟ. ಮತ್ತೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಗಿರ್ಬೇಕು ಅದನ್ನೆಲ್ಲ ಚೆನ್ನಾಗಿ ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದ. ಆದ್ರೆ ಸ್ಟಾರ್ಟಿಂಗ್ ನಮ್ಗೆ ಏನು ಅಂಥದ್ದೇನೋ ಅಂದಾಜಾಗಿರ್ಲಿಲ್ಲ. ಫಸ್ಟ್ ಸೆಕೆಂಡ್ ವಿಡಿಯೋದಲ್ಲೆಲ್ಲ ಅವನೇ ಎಲ್ಲ ನಮ್ಗೆ ಅಪ್ಲೋಡ್ ಮಾಡೋದು ಎಲ್ಲ ಮಾಡ್ತಿದ್ದ. ಮತ್ತೆ ಒಬ್ರನ್ನೇ ಎಷ್ಟು ಡಿಪೆಂಡ್ ಆಗ್ಲಿಕ್ಕೆ ಆಗ್ತದೆ ಅಲ್ವಾ. ಹಾಗೆಂತ ಹೇಳಿ ಮೇನ್ ಆಗಿ ನನ್ನ ಹಸ್ಬೆಂಡ್ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವರ ಸಪೋರ್ಟ್ ಇಲ್ದಿದ್ರೆ ನಾನು ಇಷ್ಟು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅದ್ರಲ್ಲಿ ಎಡಿಟಿಂಗ್ ಅಂತ ಏನಿದೆ ಅಲ್ಲ, ಅದು ನಾನ್ ಮಾಡೋದಲ್ಲ, ಅವ್ರು ಮಾಡೋದು. ನಾನ್ ಬರೀ ಅಡ್ಗೆ ಮಾಡುವಾಗ ವಿಡಿಯೋ ತೆಗಿತಾನೆ. ಅಂದ್ರೆ ಸ್ಟಾರ್ಟಿಂಗ್ ನಮ್ಗೆ ವಿಡಿಯೋ ತೆಗಿಲಿಕ್ಕೆ ಹೇಗಂದ್ರೆ, ನನ್ನ ಮಕ್ಕಳು ಹೇಗೂ ಲಾಕ್ಡೌನ್ ಅಲ್ವಾ, ಮನೇಲೆಲ್ಲ ಇದ್ರು. ಇಬ್ರಲ್ಲಿ ಒಬ್ರು, ನಂಗೆ ಇಬ್ರು ಹೆಣ್ಮಕ್ಳು, ಶ್ರೀಯ ಮತ್ತೆ ಸೃಜನಾ ಅಂತ. ಸೊ ಅವರಿಬ್ರು ಮನೇಲಿ ಇದ್ರಿಂದ ಅವ್ರಿಗೆ ಸಹ ಇದ್ರ ಬಗ್ಗೆ ಇಂಟ್ರೆಸ್ಟ್ ಉಂಟು. ವಿಡಿಯೋ ತೆಗಿಲಿಕ್ಕೆ ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಅವಳಲ್ದಿದ್ರೆ ಇವಳು ಯಾರಾದ್ರೂ ಒಬ್ರು ವಿಡಿಯೋ ತೆಗಿತಾ ಇದ್ರು. ಸ್ಟಾರ್ಟಿಂಗ್ ಒಂದು 6 months ಹಾಗೆ ಹೋಯ್ತು. ಅವರೇ ಇಬ್ರು ವಿಡಿಯೋ ತೆಗಿತಾ ಇದ್ರು.
ಆಗ ಏನಂದ್ರೆ ನಾನು ಅವರನ್ನು ಕಾಯ್ಬೇಕಾಗ್ತಿತ್ತು. ಈಗ ನನ್ಗೆ ಫ್ರೀ ಉಂಟು ಆವಾಗ ನಾನು ಮಾಡೋಣ ಅಂತ ಎಣಿಸಿದ್ರೆ ಅದಾಗ್ತಿರ್ಲಿಲ್ಲ. ಮಕ್ಳಿಗೂ ಸ್ವಲ್ಪ ಮೂಡು ಇರ್ಬೇಕು, ಅವರು ಪ್ರತಿ ಸತಿ ತೆಗಿಯಂದ್ರೆ ಅಲ್ಲ, ಅವ್ರೇನು ಇಲ್ಲ ಅಂತ ಯಾವಾಗ್ಲೂ ಹೇಳಿಲ್ಲ, ಬಟ್ ಮಕ್ಳಲ್ವಾ, ಪ್ರತಿ ಸತಿ ಕರೆಯುವಾಗ ಏನೋ ಆಟ ಆಡ್ತಿದ್ದಾರೆ, ನಾನು ಚೂರ್ಕ ಬಾರ ಒಂದ್ ಸ್ವಲ್ಪ ವಿಡಿಯೋ ತೆಗಿ ಅಂತ ಹೇಳುವಾಗ ಸ್ವಲ್ಪ ಇದಾಗ್ತಿತ್ತು. ಹಾಗೆ ನಂಗೆ ಇವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಆ ವಿಡಿಯೋ ತೆಗ್ದಾದ ನಂತರ ಏನಿದೆಲ್ಲ ಎಡಿಟಿಂಗ್ ಅನ್ನೋದು ಅದು ತುಂಬಾನೇ ಕಷ್ಟ. ಅದ್ರಲ್ಲಿ ನನಗೆ ಏನು ಹೀಗೆ ವಿಡಿಯೋ ತೆಗಿತಾ ಇರ್ತೇನೆ, ಅವಾಗ ತುಂಬಾ ಮಿಸ್ಟೇಕ್ಸ್ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಆಗಿರ್ತದೆ, ಅದೆಲ್ಲ ಅಷ್ಟೆಲ್ಲ ತೋರಿಸುವ ಅಗತ್ಯ ಇರುವುದಿಲ್ಲ, ಅದನ್ನೆಲ್ಲ ಕಟ್ ಮಾಡಬೇಕು. ಆ ಕಟ್ ಮಾಡುವಂಥದ್ದು ಅದು ತುಂಬಾ ದೊಡ್ಡ ಕೆಲಸ. ಯಾಕೆಂದ್ರೆ ನನ್ನ ವಿಡಿಯೋದು ಸಾಧಾರಣ ನಾನು ಫುಲ್ ವಿಡಿಯೋ ತೆಗೆಯುವಾಗ ಸಾಧಾರಣ ಒಂದು 7-8 ನಿಮಿಷ 10 ನಿಮಿಷ ಆಗಿರೋದಿದೆ. ಅಂದ್ರೆ ಫುಲ್ ನಾನು ಕಂಟಿನ್ಯೂಸ್ ಆಗಿ ತೆಗಿತಾ ಇರ್ತೇನಲ್ವಾ, ಅದು 10 ನಿಮಿಷ ಎಲ್ಲ ಹೋಗಿರೋ ಅದನ್ನ ನಾವು ಏನ್ ಮಾಡ್ಬೇಕಂದ್ರೆ ತುಂಬಾ ಸಣ್ಣದ್ ಮಾಡ್ಬೇಕು. ಈಗ ಜನ ಏನ್ ಲೈಕ್ ಮಾಡ್ತಾರಂದ್ರೆ ಆದಷ್ಟು ಶಾರ್ಟ್ ಆಗಿರ್ಬೇಕು ಅಂತ ಹೇಳಿ ನೋಡ್ತಾರೆ. ಅಂದ್ರೆ ವಿಡಿಯೋ ಅವರಿಗೆ ಹೇಗಿರ್ಬೇಕಂದ್ರೆ ಪಟ್ 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 ಅಂತ ತೋರಿಸ್ತಾ ಹೋಗ್ಬೇಕು. ನಾವು ತುಂಬಾ ಅದನ್ನ ಹಾಗೆ ಮಾಡೋದು ಹೀಗೆ ಮಾಡೋದು ಅಂತ ಹೇಳುದು ಅವ್ರಿಗೆ ಅಗತ್ಯ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ಎಲ್ರಿಗೂ ಗೊತ್ತಿದ್ದ ವಿಷಯವೇ ಇರುದಲ್ವಾ, ಅಲ್ಲಿ ಯಾರು ಸಹ ಅಡಿಗೆ ಗೊತ್ತಿಲ್ಲದವರಂತೂ ಯಾರು ಇಲ್ಲ. ಇದೊಂದು ನಮ್ಗೆ ಏನು ಒಂದು ಐಡಿಯಾಕ್ಕೆ ಈ ತರ ಒಂದು ಮಾಡ್ಬೋದು, ಏನೋ ಒಂದು ಸ್ವಲ್ಪ ಒಬ್ರಿಗಿಂತ ಒಬ್ರು ಡಿಫ್ರೆಂಟ್ ಇರ್ತಾರಲ್ವಾ, ಸೊ ಆ ಒಂದು ಐಡಿಯಾಕ್ಕೋಸ್ಕರ ನೋಡ್ತಾರೆ ಹೊರತು ಯಾರಿಗೂ ಗೊತ್ತಿಲ್ಲ ಅಂತ ನೋಡೋದಲ್ಲ ಅಲ್ವಾ. ಹಾಗಿರುವಾಗ ನಾವು ಏನು ಇದ್ ಮಾಡ್ಬೇಕಂದ್ರೆ ಅದು ಶಾರ್ಟ್ ಆಗಿರ್ಬೇಕು ಅಂತ ನೋಡ್ಬೇಕು. ಅದು ಶಾರ್ಟ್ ಮಾಡ್ಲಿಕ್ಕೆ ನಮ್ಮದು ಎಲ್ಲ ಅಂದ್ರೆ ನಾನು ಏನು ಮಾಡಿರ್ತೇನೋ ಅದನ್ನ ಮುಖ್ಯವಾದನ್ನ ಮಾತ್ರ ಇಟ್ಕೊಂಡು ಬಾಕಿದನ್ನೆಲ್ಲ ಕಟ್ ಮಾಡ್ಬೇಕಾಗ್ತದೆ. ಅದು ಕೆಲಸ ನನ್ನ ಹಸ್ಬೆಂಡ್ ಮಾಡ್ತಾರೆ. ಅವರು ಅದಷ್ಟು ನಾಜೂಕಾಗಿ ಮಾಡ್ತಾರೆ ಅಂದ್ರೆ ನನಗೆ ಸತ್ಯ ಹೇಳ್ತಾರೆ, ನನಗೆ ಅವರಿಗಿದ್ದಷ್ಟು ಪೇಷನ್ಸ್ ನನಗಿಲ್ಲ. ಅವ್ರು ಒಂದೊಂದೊಂದ್ಸ ನೋಡಿ ನಾನು ಇರ್ಲಿರಿ ಇದು ಪರವಾಗಿಲ್ಲಲ್ಲ ಅಂತ ಹೇಳಿ ಬಿಡುದುಂಟು. ಇಲ್ಲ ಮಾಡುವಾಗ ಚಂದ ಮಾಡಿ ಮಾಡುವ, ಏನೋ ಸ್ಟಾರ್ಟ್ ಮಾಡಿದ್ದೇವೆ ಮಾಡುವಾಗ ಗೊತ್ತಿದ್ದಷ್ಟು ಚಂದ ಮಾಡಿ ಮಾಡುವ ಈಗ ಸದ್ಯಕ್ಕೆ ಅಂತ ಹೇಳಿ, ಹಾಗೆ ಅವರು ತುಂಬಾ ನಾಜೂಕಾಗಿ ಇಷ್ಟರವರೆಗೆ ಸಹ ಹಾಗೆ ಅವರೇ ನಂಗೆ ಎಡಿಟಿಂಗ್ ಎಲ್ಲ ಮಾಡೋದು. ಮತ್ತೆ ಅದೇ ಎಡಿಟಿಂಗ್ ಹೇಳಿದ್ನಲ್ಲ, ಅದರಲ್ಲಿ ಸ್ವಲ್ಪ ಒಳಗೆ ತುಂಬಾ ಇದೆ. ಅದು ನನಗೆ ಸತ್ಯ ಹೇಳ್ತೇನೆ, ನನಗೆ ಅದ್ರ ಬಗ್ಗೆ ನಾನು ಅವರೇ ಮಾಡ್ತಾರೆ ಅಂತ ಅದ್ರ ಬಗ್ಗೆ ನಾನು ಏನು ಚಿಂತನೆ ಮಾಡ್ತಾ ಇಲ್ಲ. ಸೊ ಅವರೇ ಮಾಡಿಕೊಡ್ತಾರೆ. ಅವರು ಅದಕ್ಕೆ ಮಾತ್ರ ಟೈಮ್ ಒಂದು ಎಡಿಟಿಂಗ್ಗೆ ಸಾಧಾರಣ ಒಂದು 2 hours ಬೇಕಾಗ್ತದೆ. ಅದೇನಷ್ಟು ಸುಲಭದಲ್ಲಿ ಇಲ್ಲ. ನಾನು ಅದಕ್ಕೆ ಅವರ ಫ್ರೀ ಟೈಮ್ ನೋಡ್ಕೊಂಡು ನಾನು ಅವರಿಗೆ ಹೇಳ್ಬೇಕಾಗ್ತದೆ. ಅಂದ್ರೆ ಅವರಿಗೆ ಬಂದ ಕೂಡಲೇ ಅಂದ್ರೆ ರಾತ್ರಿ ಹೊತ್ತು ಹಾಗೆ ಅವರಿಗೆ ಫ್ರೀ ಟೈಮ್ ನೋಡ್ಕೊಂಡು ಹೇಳ್ಬೇಕಾಗ್ತದೆ. ಸೊ ಅದೆಲ್ಲ ಆದ ನಂತರ ಅಪ್ಲೋಡ್ ಮಾಡೋದು, ಅದು ನಾನು ಸಬ್ಟೈಟಲ್ ಬರೆದು ವಾಯ್ಸ್ ಕೊಟ್ಟು ಮತ್ತೆ ನಾನು ಅಪ್ಲೋಡ್ ಮಾಡುವಂಥದ್ದು. ಹಾಗೆ ಅದರಲ್ಲಿ ಒಳಗೋದ ನಂತರ ತುಂಬ ಪ್ರೊಸೀಜರ್ ಇದೆ. ಅದು ಈಗಲೂ ಕಲೀಲಿಕ್ಕಿದೆ, ಮೆಲ್ಲ ಕಲಿತಾ ಬರ್ತಾ ಇದ್ದೇನೆ ಅದ್ರ ಬಗ್ಗೆ. ಓಕೆ, ನಾವು ಕೇಳ್ಪಟ್ವಿ ನೀವು ಕುಕ್ಕರೀಸ್ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಶೈಲಿ, ಬ್ರಾಹ್ಮಣ ಇದರ ಸಮುದಾಯದ ಸಾಂಪ್ರದಾಯಿಕ ಶೈಲಿ ಕೂಡ ಮಾಡ್ತೀರಿ ಅಂತ. ಸೊ ಯಾವ್ದೆಲ್ಲ ಶೈಲಿಗಳನ್ನು ನೀವು ಮಾಡ್ತಾ ಇದ್ದೀರಿ ಇವಾಗ? ನಾನಂದ್ರೆ ಈಗ ಸ್ಟಾರ್ಟ್ ಮಾಡುವಾಗ ಸಿಂಪಲ್ ಅದನ್ನ ಮಾಡುವ ಅಂತ ನನ್ನ ಐಡಿಯಾ. ಅಂದ್ರೆ ಈಗ ಫ್ರೆಶರ್ಸ್ ಅಂದ್ರೆ ಈಗ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ, ಆವಾಗ ಏನು ತಂಬ್ಳಿಗಳು ಆ ತರದೆಲ್ಲ ಈಸಿ ಆಗಿರ್ತದೆ. ಮತ್ತೆ ಈಗ ಹೊಸದಾಗಿ ಮದುವೆ ಆಗುವವರು ಅವ್ರಿಗೆ ಏನ್ ಗೊತ್ತಿರ್ಲಿಲ್ಲ, ಇವನ್ ನನ್ಗೆ ಸಹ ಅಷ್ಟೇ, ನನ್ಗೆ ಏನ್ ಫಸ್ಟ್ ಏನು ಗೊತ್ತಿರ್ಲಿಲ್ಲ ಅಂದ್ರೆ ಏನು ಗೊತ್ತಿರ್ಲಿಲ್ಲ, ಮನೇಲಿ ಏನು ಮಾಡ್ತಿರ್ಲಿಲ್ಲ, ಜಸ್ಟ್ ಒಂದು ಸಾರು ಒಂದು ಗೊತ್ತಿತ್ತೇನೋ ಅಷ್ಟೇ. ಮತ್ತೆ ಅಲ್ಲಿ ಅತ್ತೆ ಮನೆಗೆ ಹೋದ ನಂತರ ಅವ್ರ ಹತ್ರ ಅವ್ರು ತುಂಬಾ ಒಳ್ಳೆಯವರು, ಅವರೆಲ್ಲ ಹೇಳ್ಕೊಡ್ತಾ ಇದ್ರು. ಸೊ ಅವರೊಟ್ಟಿಗೆ ಸೇರಿ ನಾನು ಮುಂಚಿದೆಲ್ಲ ಅವರು ಹಾಗೆ ಅಲ್ಲಿ ಸ್ಟೈಲ್ ಅಂದ್ರೆ ಕುಂದಾಪುರ ಸ್ಟೈಲ್ ಇದ್ದು ಅಡಿಗೆಗಳು ಏನಿರ್ತದಲ್ಲ ಅದೆಲ್ಲ ಅವರು ನಂಗೆ ಅವ್ರು ಮಾಡುವಾಗ ನಾನು ನೋಡ್ತಿದ್ದೆ, ಅವರೊಟ್ಟಿಗೆ ಮಾಡ್ತಿದ್ದೆ, ಹಾಗೆ ಕಲ್ತದ್ದು. ಮನೆಯಿಂದ ಕಲ್ತ್ಕೊಂಡ್ ಬಂದಂತ ಬಾರಿ ಏನಿಲ್ಲ. ಒಂದದೇ ಹೇಳಿದ್ನಲ್ಲ, ಸಾರು ಇನ್ನೊಂದೇ ಏನಾದ್ರು ಒಂದ್ ಗೊತ್ತಿತ್ತು ಅಷ್ಟೇ, ಬಿಟ್ರೆ ಮತ್ತೇನೆ ಕಲ್ತಿದ್ದೆ ಎಲ್ಲ. ಆವಾಗ್ಲೂ ಅಷ್ಟೇ ಅಮ್ಮನ ಹತ್ರ ಫೋನ್ ಮಾಡಿ ಕೇಳುದು, ಹಾಗೆ ಅಂದ್ರೆ ಇಬ್ರು ಅತ್ತೆ ಹತ್ರನು ಕೇಳಿ ಮಾಡ್ತಿದ್ದೆ. ಹಾಗೆ ಇನ್ನೊಂದು ಏನಾದ್ರು ಅಮ್ಮ ತುಂಬಾ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಅಡಿಗೆಯಲ್ಲಿ, ಅವಳು ಎಲ್ಲಾ ತರದ್ದು ಮಾಡ್ತಾ ಇದ್ಲು, ಮನೆಯಲ್ಲಿ ಸಹ ಹಾಗೆ. ಅದರಿಂದ ನಮ್ಗೆ ನಾವೇ ಕಲಿಬೇಕು, ನಾವೇ ಮಾಡೋದಂತ ಇಲ್ಲ, ಅಮ್ಮ ಮಾಡ್ತಾಳಲ್ಲ ಹೇಳಿ ನಾವು ತುಂಬಾ ಕಲಿಯುವ ಒಂದು ಇದಕ್ಕೆ ಹೋಗಿರ್ಲಿಲ್ಲ ಅವಾಗ. ಸರಿ ಅಂತ ಹೇಳಿ ನಾನು ಬೇಕಾದನ್ನೆಲ್ಲ ಮತ್ತೆ ಅಮ್ಮನ ಹತ್ರ ಫೋನ್ ಮಾಡಿ ಎಲ್ಲ ಕೇಳಿ ಮಾಡ್ತಾ ಇದ್ದೆ ಮತ್ತೆ ಹಾಗೆ ಕಲಿತಾ ಬಂದದ್ದು ಸ್ಟಾರ್ಟಿಂಗ್ ನಾನು. ಸಾಂಪ್ರದಾಯಿಕ ಸ್ಟೈಲ್ ಇದೆಲ್ಲ ಹೌದೌದು, ಅಂದ್ರೆ ಅತ್ತೆ ಜಾಸ್ತಿ ಮಾಡ್ತಾ ಇದ್ರು ಅಲ್ಲಿದ್ದು ಸ್ಟೈಲ್ ಇದೆಲ್ಲ. ಸೊ ಅವ್ರ ಹತ್ರ ಅವ್ರು ಮಾಡುವಾಗ ನೋಡಿ ಎಲ್ಲ ಕಲ್ತಿದ್ದು. ಹೌದು. ಈಗ ಅಂದ್ರೆ ನೀವು ನಿಮ್ಮ ಪ್ರಕಾರ ಸಾಂಪ್ರದಾಯಿಕ ಶೈಲಿಗೂ ಕೂಡ ಸಾಂಪ್ರದಾಯಿಕ ಶೈಲಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ ಹೇಗೆ ಅಂತ. ಈಗಿನ ಹೊಸ ಶೈಲಿ
ಟ್ರೆಂಡ್ ಹೇಗಿದೆ ನಿಮ್ಮದು ಫುಡ್ ಟ್ರೆಂಡ್ ಎನ್ನುವಂಥದ್ದು? ಅಂದ್ರೆ ಹಿಂದಿನ ಕಾಲದ ಟೈಪೇ ಬೇರೆ, ಹೌದು. ಅದನ್ನು ಯಾವ ರೀತಿ ಜನ ಅಕ್ಸೆಪ್ಟ್ ಮಾಡ್ತಾರೆ, ಹ್ಮ್, ಮತ್ತೆ ಈಗಿನ ಫುಡ್ ಟ್ರೆಂಡ್ ಅನ್ನು ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹಾ, ನಿಮ್ಗೆ ಹಾ. ಗೊತ್ತಾಗ್ತದೆ. ಸೊ ಹೌದು ಹೌದು. ಅಂದ್ರೆ ಏನ್ ಗೊತ್ತಾ, ಈಗ ನ್ಯೂ ಜನರೇಷನ್ ಏನಿದೆ ಅಲ್ಲ, ಹ್ಮ್ ಹ್ಮ್. ಅವರಿಗೆ ನ್ಯೂ ಇದು ಫುಡ್ಗಳೆಲ್ಲ ಇಷ್ಟ ಆಗ್ತದೆ. ಇವನ್ ಚಾಟ್ಸ್ ಹೌದು, ಇರ್ಬೋದು, ಹೌದು, ಹೌದು. ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ. ನಾನಾಗ ಏನ್ ಮಾಡ್ಬೇಕಂತ ಅಂದ್ರೆ ಹ್ಮ್ ಹ್ಮ್. ಎರಡೂ ತರದ್ದು ಫೋಕಸ್ ಮಾಡ್ಬೇಕಾಗ್ತದೆ. ಅಂದ್ರೆ ಇಬ್ರಿಗೂ ಹೇಗ್ ಬೇಕೋ ಆ ತರ ನಾನು ಮಾಡ್ಬೇಕು. ಮಾಡ್ತಾ ಹೋಗ್ಬೇಕಾಗ್ತದೆ. ನಾನ್ ಸ್ಟಾರ್ಟ್ ಮಾಡುವಾಗ ಅದೇ ಹೇಳಿದ್ನಲ್ಲ, ನಾನ್ ಸ್ಟಾರ್ಟ್ ಮಾಡುವಾಗ ಇದು ತಂಬ್ಳಿಯಿಂದ ಸ್ಟಾರ್ಟ್ ಮಾಡಿದೆ. ಹ್ಮ್. ಆವಾಗ ಒಂದು ಸಾಧಾರಣ 1 ತಿಂಗಳು ಅದನ್ನೇ ಮಾಡ್ತಾ ಹೋದೆ. ಮತ್ತೆ ಗ್ರಾಜುಯಲಿ ಹೋಗ್ತಾ ಹೋಗ್ತಾ ನಾನು ಮತ್ತೆ ಸಮರ್ ಬಂತು, ಅವಾಗ ಜ್ಯೂಸ್ ಐಟಮ್ನೆಲ್ಲ ಮಾಡ್ತಾ ಹೋದೆ. ಅವಾಗ ಜ್ಯೂಸ್ ಜಾಸ್ತಿ ಬೇಕಲ್ಲ, ಅದಕ್ಕೋಸ್ಕರ ಜ್ಯೂಸ್ ಯಾವ ತರ ಫ್ರೂಟ್ಸ್ ಅಲ್ಲಿ ಬೇರೆ ಬೇರೆ ಫ್ರೂಟ್ಸ್ ಅನ್ನು ಯೂಸ್ ಮಾಡ್ಕೊಂಡು, ಮತ್ತೆ ನಾನು ಹೆಚ್ಚು ಫೋಕಸ್ ಮಾಡೋದಂದ್ರೆ ಮನೆಯಲ್ಲಿ ಇರುವಂತ ಇಂಗ್ರೀಡಿಯೆಂಟ್ಸ್ ಅನ್ನು ಉಪಯೋಗಿಸಿಕೊಂಡು ಮಾಡೋದನ್ನು ನಾನು ಆದಷ್ಟು ಟ್ರೈ ಮಾಡೋದು. ಯಾಕೆಂದ್ರೆ ಈಗ ಯಾರಾಗ್ಲಿ ಮಿಡಿಲ್ ಕ್ಲಾಸ್ನವರೇ ಹೆಚ್ಚಿರುವುದು ನಮ್ಮ ಇದರಲ್ಲಿ. ಆಗ ಅವ್ರು ಏನು ಇದು ಮಾಡ್ತಾರೆ ಅಂದ್ರೆ, ಆದಷ್ಟು ಮನೇಲಿ ಇರುವಂತದನ್ನೇ ನೋಡಿ ಮಾಡೋಣ ಅಂತ ಹೇಳಿ ಎಲ್ರಿಗೂ ಮೈಂಡ್ ಅಲ್ಲಿ ಇರ್ತದಲ್ಲ. ಅಂದ್ರೆ ಪಕ್ಕ ಮನೇಲಿ ಏನ್ ಸಿಗ್ತದೋ ಅದರಲ್ಲಿ ಬೇಗ ಮಾಡುವಂತದ್ದು ಯಾವ್ದಿರ್ತದೆ ಅಂತ ಹೇಳಿ ಹುಡ್ಕೋರು ಇರ್ತಾರೆ. ಸೊ ನಾನು ಅಂಥದ್ದನ್ನೇ ಹೆಚ್ಚು ಪ್ರಿಫರ್ ಮಾಡ್ತಾ ಇದ್ದೇನೆ. ಹಾಗಿರುವಾಗ ಅಂದ್ರೆ ಈಗಿನವರು ಚಾಟ್ಸ್ ಅನ್ನೆಲ್ಲ ಜಾಸ್ತಿ ಬೇಕು ಅಂತ ಈಗಲೂ ನಂಗೆ ಕೆಲವರೆಲ್ಲ ಮೆಸೇಜ್ ಮಾಡೋದುಂಟು. ಮೇಡಮ್ ನೀವು ಹೊಸ ತರದ್ ಮಾಡಿ ಅಲ್ಲ, ಮುಂಚೆ ಎಲ್ಲ ಮಾಡ್ತಾ ಇದ್ರಿ ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಿಲ್ಲ ತುಂಬಾ ಟ್ರೈ ಮಾಡ್ತಿದ್ದೆ ನಾನು. ಸೊ ಈಗಲೂ ಮಾಡಿ ಅಲ್ಲ ಅಂತ ಹೇಳಿ ಅದಕ್ಕೆ ನಾನು ಅಂದ್ರೆ ಸರಿ ನಾನು ಮಾಡ್ತೇನೆ ಅಂದ್ರೆ ಒಂದೊಂದಾಗಿ ನಾನು ಮಾಡ್ತಾ ಹೋಗ್ತಿದ್ದೇನೆ. ಅಂದ್ರೆ ಏನಾಗ್ತದೆ ಅಂದ್ರೆ ಒಂದೊಂದ್ಸತಿ ಈಗ ಮನೆಯಲ್ಲೇ ಆಗ್ಲಿ ನಾನು ಕೆಲವೊಂದ್ಸತಿ ಮಾಡ್ತಾ ಇಲ್ಲ ಅಂತಲ್ಲ, ನಾನು ಮಾಡ್ತಾ ಇರುವಾಗ ನಂಗೆ ಕೆಲವೊಮ್ಮೆ ವಿಡಿಯೋ ತೆಗಿಲಿಕ್ಕೆ ಆಗದ ಸಂದರ್ಭಗಳು ಇರ್ತದೆ. ಅಂದ್ರೆ ಏನೋ ಅರ್ಜೆಂಟ್ ಅಲ್ಲಿ ಇರ್ತೇವೆ, ಆಗ ನಮ್ಗೆ ಅದು ಮಾಡ್ಬೇಕಿರ್ತದೆ, ವಿಡಿಯೋ ತೆಗಿಲಿಕ್ಕೆ ಆಗೋದಿಲ್ಲ. ಅಂತದ್ದು ನಂಗೆ ತುಂಬಾ ಆಗಿದೆ ಆ ತರ. ಸೊ ಅದೆಲ್ಲ ಒಂದೊಂದು ರೀಸನ್ ಬಿಡಿ. ನಾನು ಮತ್ತೆ ಅದನ್ನು ಮಾಡ್ಲೇಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ಅದನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ ತುಂಬಾ. ಹಾಗೆ ಈಗ ಅಂದ್ರೆ ನಾವು ಹಳತ್ತು ಅಂದ್ರೆ ಈಗ ಕೆಲವರಿಗೆಲ್ಲ ಗೊತ್ತೇ ಇರುದಿಲ್ಲ ಕೆಲವು ಡಿಶಸ್ ಯಾವ್ದಂದ್ರೆ ತುಂಬಾ ಹಳೆದು, ಅಂತದನ್ನ ಮಾಡಿದ್ರೆ ತುಂಬಾ ಖುಷಿ ಪಡ್ತಾರೆ. ಅಂದ್ರೆ ನಮ್ಮ ಜನರೇಷನ್ ಅವರು. ಯಾಕಂದ್ರೆ ಈಗ ಅದು ನಾವು ಮಾಡ್ತಾನೆ ಇಲ್ಲ, ಓ ನೀನ್ ಮಾಡಿದ್ಯಲ್ಲ, ನಂಗೆ ಅದು ಮುಂಚೆ ನೆನಪಾಯ್ತು ಅಂತ ಸುಮಾರು ಜನ ಹೇಳಿದಾರೆ. ಈಗ ನಾನೊಂದು ಅಕ್ಕಿ ದೊಡ್ಡನ ಅಂತ ಒಂದು ಮಾಡಿದ್ದೆ, ಅದು ಆಕ್ಚುಲಿ ನಮ್ಮ ಈ ಸೈಡ್ ಅಲ್ಲಿ ಇಲ್ಲ, ಅಂದ್ರೆ ಉಡುಪಿ ಸೈಡ್ ಅಲ್ಲಿ ಕಮ್ಮಿ ಮಾಡ್ತೇವೆ ನಾವು. ಅದೇ ಕುಂದಾಪುರ ಆಚೆ ಸೈಡ್ ಅಲ್ಲಿ ಶಾಸ್ತಾನ ಇವರ ಮನೆ. ಸೊ ಅಲ್ಲಿ ಅದು ತುಂಬಾನೇ ಮುಂಚೆಯಿಂದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲಿ ಸಹ ಅಂತ ಹೇಳ್ಬೋದು. ಸೊ ನಾನು ಅದನ್ನು ಅತ್ತೆ ಹತ್ರ ಕೇಳಿ ಅದ್ರದ್ದು ಅಳತೆ ಎಲ್ಲ ಹೇಗೆ ಅಂತ ಕೇಳ್ಕೊಂಡು ನಾನು ಅದು ಅಪ್ಲೋಡ್ ಮಾಡಿದ್ದೆ. ಆವಾಗ ತುಂಬಾ ಜನ ಹೇಳಿದ್ರು ಇದು ಎಲ್ಲ ಮರ್ತೇ ಹೋಗಿತ್ತು ನಮ್ಗೆ, ಪುನಃ ಒಂದು ರಿಮೈಂಡ್ ಮಾಡಿದಾಗ ಆಯ್ತು, ನಮ್ಗೆ ಇನ್ನೊಮ್ಮೆ ನೋಡಿದಾಗ ಆಯ್ತು ಅಂತ. ಅದೆಲ್ಲ ಅಂದ್ರೆ ಒಳ್ಳೆ ರೆಸಿಪಿಗಳು, ಅಂದ್ರೆ ಈಗ ಯಾರು ಸಹ ಮಾಡುದೇ ಇಲ್ಲ ಅಂತದೆಲ್ಲ. ಸೊ ಅಂತದೆಲ್ಲ ನಾನು ಆದಷ್ಟು ಫೋಕಸ್ ಮಾಡ್ತಾ ಇದ್ದೆ ಮಾಡ್ಬೇಕು ಅಂತ. ಈಗಲಷ್ಟೇ ಮತ್ತೆ ಕ್ವಿಕ್ ಆಗಿ ಮಾಡುವಂಥದ್ದು, ಈಗ ರೈಸ್ ಐಟಮ್ ಆಗ್ಲಿ ಮತ್ತೆ ಬೇರೆ ಯಾವ್ದಂದ್ರೆ ಬ್ರೇಕ್ಫಾಸ್ಟ್ಗೆ ಆಗೋದು ಮತ್ತೆ ಲಂಚ್ಗೆ ಎರಡೂ ಆಗ್ಬೇಕು ಆ ತರ. ಹಾಗಿರುವಂತದ್ದು ನಾನು ಮತ್ತೆ ಲೆಫ್ಟ್ ಓವರ್ ಇದ್ರಲ್ಲಿ ಈಗ ಅನ್ನ ಸ್ವಲ್ಪ ಉಳ್ದಿರ್ತದೆ ಬೆಳಗ್ಗೆದು, ಸಾಯಂಕಾಲಕ್ಕೆ ಏನ್ ಮಾಡ್ಬೋದು ಅದ್ರಲ್ಲೇ ಅಂತ ಹೇಳ್ಕೊಂಡು ಆ ತರದ್ದು. ಮತ್ತೆ ಕುಕಿಂಗ್ ವಿದೌಟ್ ಫೈರ್, ಅದು ಮಕ್ಕಳಿಗೆ ತುಂಬಾ ಯೂಸ್ ಆಗ್ತದೆ. ಈಗ ಸ್ಕೂಲಲ್ಲಿ ಎಲ್ಲ ಕಾಂಪಿಟೇಷನ್ಸ್ ಎಲ್ಲ ಜೋರ್ ಇರ್ತದಲ್ಲ, ಆವಾಗ ಹೇಳ್ತಾರೆ. ಅಥವಾ ನಮ್ಗೆ ಮನೆಯಲ್ಲೇ ಹೇಳುದು ನಾನು, ಪಕ್ಕ ಮಕ್ಕಳೇ ಅವರೇ ಮಾಡ್ಕೊಳ್ಳೋ ಆ ತರ ಅಂತದ್ದು ಜಾಸ್ತಿ ನಾನು ಫೋಕಸ್ ಮಾಡ್ತಾ ಇದ್ದೇನೆ. ಈಗ ಅಂದ್ರೆ ಮಕ್ಕಳಿಗೂ ಮಾಡುವ ಹಾಗೆ, ಅಂದ್ರೆ ನನ್ನ ಮಗಳಿಗೆ ಸಹ ಹಾಗೆ, ಸಣ್ಣವಳಿಗೆ ತುಂಬಾ ಇಂಟ್ರೆಸ್ಟ್ ಕುಕಿಂಗ್ ಅಲ್ಲಿ. ಸೊ ಅವಳು ಈ ಬ್ರೆಡ್ ಅಲ್ಲೆಲ್ಲ ತುಂಬಾ ಅವಳದ್ದೇ ಎಲ್ಲ ಟ್ರೈ ಮಾಡ್ತಾ ಇರ್ತಾಳೆ ಏನೇನೋ. ಅದೇ ಒಂದು ಹೊಸ ರೆಸಿಪಿ ಆಗ್ತದೆ. ನಾನು ಓ ಈ ತರನು ಮಾಡ್ಬೋದಲ್ಲ ಅಂತ ಅವಳು ಏನೇನೋ ಎಲ್ಲ ಮಾಡ್ತಾಳೆ. ಪರವಾಗಿಲ್ಲ, ಅವಳದೇ ಒಂದು ಐಡಿಯಾದಲ್ಲಿ ಮಾಡ್ತಾ ಇರ್ತಾಳೆ. ಸೊ ಹಾಗೆ ನಾವು ಬ್ರೆಡ್ ಅನ್ನು ಉಪಯೋಗಿಸ್ಕೊಂಡು ತುಂಬಾ ಎಲ್ಲ ಮಾಡ್ಬೋದು. ಆದ್ರೆ ಮೈದಾ ಅಷ್ಟು ಹೆಲ್ತ್ಗೆ ಒಳ್ಳೇದಲ್ಲ. ನಾನು ಅದರಿಂದ ಮೈದಾ ಇರುವಂತದನ್ನು ಜಾಸ್ತಿ ಪ್ರಿಫರ್ ಮಾಡುದಿಲ್ಲ. ಆದ್ರೆ ಕೆಲವೊಂದು ಇದಕ್ಕೆ ಬೇಕಾದಕ್ಕೆ ಮಾತ್ರ ಉಪಯೋಗಿಸ್ತೇನೆ. ಹಾಗೆ ಹೆಚ್ಚು ಹೆಲ್ದಿ ಆಗಿರುವಂತದ್ದೇ ನೋಡ್ಕೊಂಡು ಟ್ರೈ ಮಾಡುವಂತದ್ದು ನಾನು. ಓಕೆ, ನೀವು ಸುಮಾರು ಪ್ರೋಗ್ರಾಮ್ಸ್ ಗಳನ್ನು ಕೊಟ್ಟಿದ್ದೀರಿ, ಚಾನೆಲ್ಗಳಲ್ಲಿ ಆಗಿರ್ಬೋದು, ಕುಕ್ಕರಿ ಶೋಸ್ಗೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರಿ. ಅಷ್ಟೇ ಅಲ್ಲದೆ ಈ ಕಾಂಪಿಟೇಷನ್ಗಳಲ್ಲೂ ಹೋಗಿದ್ರಿ ಅನ್ನುವಂಥದ್ದು ಕೇಳ್ಪಟ್ವಿ. ಸೊ ಯಾವ ರೀತಿ ಅಂದ್ರೆ ಹೊಸತನದ ಫುಡ್ ಟ್ರೈ ಮಾಡಿದ್ರಾ ಅಥವಾ ಸಾಂಪ್ರದಾಯಿಕ ಶೈಲಿಯದ್ದೇ ಫುಡ್ ಅನ್ನು ಪ್ರಿಪೇರ್ ಮಾಡಿ ತೋರಿಸಿದ್ರ ಅಲ್ಲಿ ಅಂತ?
ಅಂದರೆ ನಾನು ಕುಕ್ಕರಿ ಶೋ ಅಂತ ಹೋಗಿರೋದಂದರೆ ನನಗೆ ಫಸ್ಟ್ ನಾನು 2009 ಒಂದ್ಸತಿ ನಮ್ಮ ಟಿವಿಯಲ್ಲಿ ನನಗೆ ನನ್ನ ಕಸಿನ್ನ ಮುಖಾಂತರ ಅವರು ಕರೆದಿದ್ರು, ಸುಧೀರ್ ರಾವ್ ಕೊಡೋರು ಅಂತ ನಿಮ್ಗೆ ಗೊತ್ತಿರ್ಬೋದು. ಹಾಗೆ ಇದ್ದೆ, ನಾನು ಮಾಡ್ತಾ ಹೋದೆ. ಏನು ನನಗೇನು ಹೆದರಿಕೆ ಅಂತ ಹಾಗೇನಾಗಿರ್ಲಿಲ್ಲ, ಬಟ್ ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ. ಒಂದೇ ಸರ್ತಿ 6 ಐಟಮ್ ಬೆಳಗಿಂದ ಸಾಯಂಕಾಲ ತನಕ ಅಂತ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು ಅದು. ಹಾಗೆ ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಅದು. ಅದೊಂದಾಯ್ತು. ಮತ್ತೆ ಅವರೇ ಪುನಃ ಇನ್ನೊಂದು ವರ್ಷ ಬಿಟ್ಟು 2011 ಇನ್ನೊಮ್ಮೆ ಕರೆದಿದ್ರು. ಆಗ 2 ಐಟಮ್. ಆವಾಗ ನಾನು ನನ್ನ ಅಮ್ಮನಂಚ ಕರ್ಕೊಂಡು ಹೋಗಿದ್ದೆ. ಸೊ ಅವರು ನನ್ಗೆ ಏನೋ ನೆನಪಲ್ಲಿ ಪುನಃ ಅವ್ರು ಕರೆದ್ರು. ಸೊ ಅದು 2 ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆವಾಗ ನಾನು ಏನ್ ಮಾಡಿದ್ದಂದ್ರೆ ಹೀಗೆ 2 ಒಟ್ಟು ಸೇರಿಸಿ ಮಾಡಿದ್ದೇನೆ. ಅಂದ್ರೆ ಒಂದು ಹಳೆ ಟೈಪ್ ಇದು ಒಂದು, ಮತ್ತೆ ಹೊಸ್ತು 2 ತರದ್ದು ಇದು ಮಾಡಿ, ಅಂದ್ರೆ ಒಂದು ಜ್ಯೂಸ್ ಐಟಮ್, ಒಂದು ರೈಸ್ ಐಟಮ್, ಹಾಗೆ ಆ ತರ ಕಂಬೈನ್ ಮಾಡಿ ಮಾಡಿದ್ದೆ ನಾನು. ಅದು ಸಹ ಅಲ್ಲಿ ತುಂಬಾ ಇಷ್ಟ ಆಗಿತ್ತು ಎಲ್ರಿಗೆ ಸಹ. ಹಾಗೆ ಮತ್ತೆ ನಾನು ಈ ಕಾಂಪಿಟೇಷನ್ಸ್ ನಾನು ಪ್ರಿಫರ್ ಮಾಡೋದಿಲ್ಲ. ನನಗೆ ಅಷ್ಟು ಏನೋ ಕಾಂಪಿಟೇಷನ್ಗೆ ಹೋಗೋಷ್ಟು ನಾನೇನು ದೊಡ್ಡ ಇದಿಲ್ಲ ನನಗೆ. ಮತ್ತೆ ಪ್ರೈಸ್ ಸಿಗ್ಬೇಕು ಅನ್ನೋ ಇದು ಅಂತ ಸಹ ಅಲ್ಲ. ನಮಗಿಂತ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ನವ್ರು ಇರ್ತಾರೆ, ಅವರಿಗೆ ಜಾಸ್ತಿ ಗೊತ್ತಿರ್ತದೆ, ಎಲ್ರಿಗೂ ಅವರವರೇ ಇದಂತ ಇರ್ತದೆ. ಸೊ ನನಗೆ ಕಾಂಪಿಟೇಷನ್ಗೆ ಹೋಗಿ ಏನೋ ಮಾಡ್ಬೇಕು ಅಂತ ಏನೋ ನನಗೆ ಆಸೆ ಇಲ್ಲ, ಬಟ್ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ನನ್ಗೇನು ತೊಂದರೆ ಇಲ್ಲ, ಮಾಡ್ತೇನೆ. ಹಾಗೆ ಆ ಉದ್ದೇಶದಲ್ಲಿ ಒಂದು ಈ ಸಮುದಾಯದವರು ಒಂದು ಲಾಸ್ಟ್ ಒಂದು 2-3 ಮಂತ್ಸ್ ಬ್ಯಾಕ್ ಒಂದು ಕಾಂಪಿಟೇಷನ್ ಅಂತವೇ ಇಟ್ಟಿದ್ರು ಆಕ್ಚುಲಿ. ಸೊ ನಾನು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ ಕಾನ್ಸಲೇಷನ್ ಪ್ರೈಸ್ ಬಂದಿತ್ತು. ಏನು ಪ್ರಿಪೇರ್ ಮಾಡಿದ್ರಿ ಆ ಟೈಮಲ್ಲಿ? ಆವಾಗ ಅವರು ಸ್ವೀಟ್ ಐಟಮ್ಸ್, ಅಂದ್ರೆ ಅದು ಚತುರ್ಥಿದು ಟೈಮಲ್ಲಿ, ಗಣೇಶ್ ಚತುರ್ಥಿದು ಟೈಮಲ್ಲಿ ಅವ್ರು ಮಾಡಿದ್ದು. ಅವರದ್ದು ಥೀಮ್ ಏನಿತ್ತಂದ್ರೆ ಸ್ವೀಟ್ ಮಾಡ್ಬೇಕು ಅಂತ ಇತ್ತು. ಸೊ ನಾನು ಕಡಲೆ ಹಿಟ್ಟಿನ ಒಂದು ಇದು ಸ್ವೀಟ್ ಅನ್ನು ಮಾಡಿದ್ದೆ. ಅದು ಅದೇ ಅವರಿಗೆ ಅದವರು ಹೇಗೆ ಇದು ಮಾಡಿದ್ರು ಅಂದ್ರೆ ನಂಗೆ ಅದರಿಂದ ನಂಗೆ ಕಾಂಪಿಟೇಷನ್ಗೆ ಯಾಕೆ ಅಂದ್ರೆ ಈ ಆನ್ಲೈನ್ ಹೇಳ್ತಾ ಇರೋದು ನಾನು. ಹೀಗೆ ಲೈವ್ ಆಗಿ ಮಾಡೋದು ಎಲ್ಲರೂ ಸಹ ಟೇಸ್ಟ್ ಮಾಡಿ ಅದಕ್ಕೆ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾರೆ. ಅದಾದ್ರೆ ಓಕೆ ನಮ್ಗೆ ಸಹ ಸಮಾಧಾನ, ಯಾರದ್ದು ಒಳ್ಳೇದಿದೆ ಅದಕ್ಕೆ ಕೊಡ್ತಾರೆ ಅಂತ ಒಂದು ಅದು ಏನು ಸಮಾಧಾನ ಇದೆ. ಇದು ಆನ್ಲೈನ್ ಅಲ್ಲಿ ಅಂದ್ರೆ ನಂಗೆ ಅದು ಗೊತ್ತಿಲ್ಲ ನಂಗೆ ಅವರು ಯಾವ ತರ ಇದ್ ಮಾಡ್ತಾರಂತ. ಬಟ್ ಅಲ್ಲಿ ಹೇಗಿರ್ತದಂದ್ರೆ ಅವ್ರೇನು ನಾವು ಏನು ಕಳ್ಸಿರ್ತೇವೆ, ಅವರು ಅದನ್ನು ಏನ್ ಮಾಡ್ತಾರೆ ಅಂದ್ರೆ ನಾವು ಫೇಸ್ಬುಕ್ಕಿಗೆಲ್ಲ ನಾವು ಅಂದ್ರೆ ನಮ್ಮದೀಗ ಸೆಲೆಕ್ಟ್ ಆಯ್ತು ಅಂತಂದ್ರೆ, ನಮ್ಮ ಈ ರೆಸಿಪಿ ಅಲ್ಲಿ ಸೆಲೆಕ್ಟ್ ಆಯ್ತು ಅಂತಂದ್ರೆ ನಮ್ಗೆ ಹೇಳ್ತಾರೆ ನಿಮ್ಮ ಕಾಂಟ್ಯಾಕ್ಟ್ಸ್ಗೆಲ್ಲ ಹಾಕಿ ಅವ್ರದ್ದು ಲೈಕ್ಸ್ ಸಿಗ್ಬೇಕು. ಹಾಗಾದ್ರೆ ಲೈಕ್ಸ್ ಯಾರ ಜಾಸ್ತಿ ಉಂಟು ಅವರಿಗೆ ಹೋಗ್ತದೆ. ಹಾಗಾದ್ರೆ ಅವರಿಗೆ ನಮ್ಮ ಟೇಸ್ಟ್ ಬಗ್ಗೆ ಅದ್ರಲ್ಲಿ ಏನು ಇಲ್ಲ ಅಂತ ಆಯ್ತು. ಅಂದ್ರೆ ಲೈಕ್ಸ್ ಯಾರು ಇದ್ ಮಾಡ್ತಾರೆ, ನಾವು ಎಲ್ಲತ್ರನು ಬೆಗ್ ಮಾಡ್ಬೇಕು, ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ. ಸೊ ನಂಗೆ ಅದೊಂದು ತುಂಬಾ ಕಷ್ಟದ ಕೆಲಸ. ಆದ್ರೂ ನಾನು ಸೇರಿದ ಒಂದು ಇದಕ್ಕೆ ನಾನು ಫೇಸ್ಬುಕ್ಕಿಗೆ ಹಾಕಿದೆ, ಎಲ್ಲಾ ಮೀಡಿಯಾಕ್ಕೂ ಹಾಕಿದ್ದೇನೆ, ಆದಷ್ಟು ಬಂದಿದೆ. ಸೊ ಅದ್ರ ಮೇಲೆ ಅವರು ನನ್ನ ಕಾನ್ಸಲೇಷನ್ ಪ್ರೈಸ್ಗೆ ಇದು ಪರವಾಗಿಲ್ಲ ನಂಗೆ, ಅಂದ್ರೆ ನಾನ್ ಮಾಡಿದ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಅದನ್ನೇ ಬೇರೆ ಕಡೆ ಮಾಡಿದ್ದೆ, ಆವಾಗ ನನ್ಗೆ ಅದು ತುಂಬಾ ಅಪ್ರಿಸಿಯೇಷನ್ ಬಂದಿತ್ತು. ಆ ಸ್ವೀಟ್ ತುಂಬಾ ಚೆನ್ನಾಗಿದೆ, ಸಿಂಪಲ್ ಆಗಿದೆ ಅಂತ ಹೇಳ್ಕೊಂಡು. ಯಾಕಂದ್ರೆ ಅದಕ್ಕೆ ಹೆಚ್ಚು ಟೈಮ್ ಇಲ್ಲ, ಬೇಗ ಆಗುವ 10 ಮಿನಿಟ್ಸ್ ಅಲ್ಲಿ ಆಗುವಂತ ಒಂದು ಸ್ವೀಟ್. ಸೊ ಅದನ್ನ ಅಷ್ಟು ಬೇಗ ಪ್ರಿಪೇರ್ ಮಾಡುವಂತ ಸ್ವೀಟ್ ಇಷ್ಟು ಒಳ್ಳೇದು ಇರ್ತದೆ, ಅದ್ರ ಔಟ್ಕಮ್ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಇರುವಂತ ಸ್ವೀಟ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಅಪ್ರಿಸಿಯೇಷನ್ ಬಂದಿದ್ದು. ಅದೇ ಸಾಕು ನನ್ಗೆ ಅಷ್ಟೇ. ಅಂದ್ರೆ ಪ್ರೈಸ್ ಕೊಟ್ಟು ಯಾರು ಇದ್ ಮಾಡ್ಬೇಕಾಗಿಲ್ಲ ಅಲ್ಲ, ಆದ್ರೆ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅಂತ ನಂಗೆ ಅದು ಖುಷಿ ಸಹ ಉಂಟು. ಅವ್ರು ನಮ್ಗೆ ಮನೆಗೆ ಬಂದು ತುಂಬಾ ಒಳ್ಳೆ ರೀತಿಯಲ್ಲಿ ಆನರ್ ಮಾಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಫುಲ್ ಹೇಳ್ತೇನೆ ತುಂಬಾ. ಸೊ ಹಾಗೆ ಅದು ಸಹ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ಅಂದ್ರೆ ಅದು ಬೇಕು ಆಕ್ಚುಲಿ, ಅಂಥದ್ದು ಎಕ್ಸ್ಪೀರಿಯನ್ಸ್ಗಳು ಬೇಕಲ್ವಾ. ನಾವು ನನಗೆ ಆಗುದಿಲ್ಲ ಅಂತ ಯಾವುದಿಲ್ಲ, ನಾನು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ನಂಗೆ ತುಂಬಾ ಇಂಟ್ರೆಸ್ಟ್. ಓಕೆ, ಈಗ ಹೇಳಿದ್ರೆ ಈಗ ಸದ್ಯದ ಮಟ್ಟಿಗೆ ಈ ಟೈಮಲ್ಲಿ ಯಾವ ರೀತಿಯ ಫುಡ್ ಅನ್ನು ಪ್ರಿಪೇರ್ ಮಾಡ್ತಾರೆ? ಅಂದ್ರೆ ರೀಸೆಂಟ್ ಆಗಿ ಯಾವ ರೆಸಿಪಿ ಮಾಡಿದ್ರಿ? ಅಂದ್ರೆ ಹೊಸತಾಗಿ ನಾನಂದ್ರೆ ಹೇಳಿದ್ನಲ್ಲ, ನಾನು ಯುನೀಕ್ ಆಗಿರೋದು ಅಂತ ಹೇಳುದಿಲ್ಲ. ಅಂದ್ರೆ ಅದು ಎಲ್ಲರಿಗೆ ಗೊತ್ತಿರುವಂತದ್ದೇ ನಾನು ಮಾಡುದು ಹೆಚ್ಚಾಗಿ. ಅಂದ್ರೆ ಈಗ ಸದ್ಯಕ್ಕೆ ನಾನು ಲಾಸ್ಟ್ ವೀಕಲ್ಲಿ ಇದು ಅವಲಕ್ಕಿ ಇದು ಒಂದು ಡಿಶ್ ಮಾಡಿದ್ದೆ. ಅದು ನಾರ್ತ್ ಅಲ್ಲಿ ಮಾಡುವಂಥದ್ದು, ಅಂದ್ರೆ ಇಲ್ಲಿ ಸಹ ಮಾಡ್ತಾರೆ ಸೇಮ್. ಅಂದ್ರೆ ಒಂದೊಂದು ಕಡೆಯಲ್ಲಿ ಮಾಡುವಂತ ವಿಧಾನ ಬೇರೆ ಬೇರೆ ಇರ್ತದಲ್ಲ. ಈಗ ನಾವು ಅವಲಕ್ಕಿ ಇದು ಒಗ್ಗರಣೆ ಅಂತ ಹೇಳ್ತೇವೆ ಇಲ್ಲಿ, ಅವರು ಅಲ್ಲಿ
ಕಾಂದೆ ಪೋಹೆ ಅಂತ ಹೇಳ್ತಾರೆ, ಆನಿಯನ್ ಜಾಸ್ತಿ ಹಾಕಿ. ಕೆಲವರು ಪೊಟ್ಯಾಟೊ ಪೋಹೆ ಅಂತ ಹೇಳ್ತಾರೆ, ಬಟಾಟೆಯಿಂದ ಮಾಡುವಂಥದ್ದು. ಬಟಾಟೆಯನ್ನು ಹೆಚ್ಚು ಯೂಸ್ ಮಾಡಿ ಅವಲಕ್ಕಿ ಯೂಸ್ ಮಾಡಿ ಮಾಡುವಂಥದ್ದು. ಅಲ್ಲಿ ಅದೆಲ್ಲ ಬಾರಿ ಫೇಮಸ್ ಅಲ್ಲಿ. ಅಂದ್ರೆ ಅದು ಸ್ಟ್ರೀಟ್ ಅಲ್ಲಿ ಗಲ್ಲಿಗಳಲ್ಲಿ ಅದನ್ನು ಅಂದ್ರೆ ಫಾಸ್ಟ್ ಫುಡ್ ಅಂತ ಹೇಳ್ತೇವಲ್ಲ, ಅದು ಮಾಡಿ ಅವರು ಅಲ್ಲಿ ಒಳ್ಳೆ ಫೇಮಸ್ ಆಗಿರುವಂತ ಕೆಲವು ಫುಡ್ಗಳದು. ಅದನ್ನ ನಾನು ರೀಸೆಂಟ್ ಆಗಿ ಈಗ ಮಾಡಿದ್ದೆ, ಅದಕ್ಕೆ ಸಹ ಒಳ್ಳೆ ಅಂದ್ರೆ ರೆಸ್ಪಾನ್ಸ್ ಬಂತು, ತುಂಬಾ ಚೆನ್ನಾಗಿತ್ತು. ಇದು ಅಂದ್ರೆ ನಾರ್ತ್ ಅಲ್ಲಿ ಇದನ್ನ ಜಾಸ್ತಿ ಬಳಸ್ತಾರೆ, ಅಂದ್ರೆ ನಾರ್ತ್ ಅಲ್ಲಿ ಇರೋರಿಗೆ ಗೊತ್ತಿರ್ತದಲ್ಲ, ಅವ್ರು ಹೇಳ್ತಾರೆ ಹೌದು ಇದನ್ನ ನಾರ್ತ್ ಅಲ್ಲಿ ತುಂಬಾ ನಾವು ಸ್ಟ್ರೀಟ್ ಅಲ್ಲೆಲ್ಲ ತುಂಬಾ ನೋಡ್ತೇವೆ ಹೀಗೆ ಮಾಡುವಂಥದ್ದು. ಅಂದ್ರೆ ನಾವೀಗ ಸಾಮಾನ್ಯವಾಗಿ ಅವಲಕ್ಕಿ ಒಗ್ಗರಣೆ ಅಂದ್ರೆ ಬರೀ ಒಗ್ಗರಣೆ ಹಾಕಿ ಅವಲಕ್ಕಿ ಇದ್ ಮಾಡಿ ಮಾಡ್ತೇವಲ್ಲ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಡೆಕೋರೇಷನ್ಗೆ ಅದಕ್ಕೆ ಹೌದು ಸೇವ್ ಎಲ್ಲ ಹಾಕಿ, ಮತ್ತೆ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಉದುರಿಸಿ ಲಿಂಬೆ ಹೀಗೆ ಇಟ್ಟು ಆ ತರ ಎಲ್ಲ ಮಾಡಿದ್ರೆ ಏನೋ ಒಂದು ಡಿಫ್ರೆಂಟ್ ಆಗಿರ್ತದೆ. ಸೊ ನಾನು ಅದೇ ಟೈಪ್ ಸ್ವಲ್ಪ ಮಾಡಿದೆ. ಸೊ ಅದಕ್ಕೆ ಎಲ್ಲರಿಗೆ ಇಷ್ಟ ಆಗಿತ್ತು ಅದು, ಮತ್ತೆ ಈಸಿ ಆಗಿದೆ, ಟೇಸ್ಟಿ ಸಹ ಒಳ್ಳೇದಿತ್ತು ಅದ್ರದ್ದು. ಸೊ ಅದೇ ಇನ್ನು ಬೇರೆ ಬೇರೆ ಮಾಡುವ ಅಂದಾಜು ಇದೆ. ಓಕೆ, ನೀವು ಹೇಳಿದ್ರಿ ನಾರ್ತ್ ಮಾಡಿದ್ರಿ ಸೌತ್. ಸೊ ನಿಮ್ಗೆ ನೀವು ತುಂಬಾ ಪ್ರಿಫರ್, ಈವನ್ ನೀವು ಯೂಟ್ಯೂಬ್ ಚಾನಲ್ಗಳಲ್ಲಿ ಯಾವ್ದೆಲ್ಲ ಅಪ್ಲೋಡ್ ಮಾಡಿದ್ದೀರಿ, ಯಾವ ತರದ ರೆಸಿಪೀಸ್? ಅಂದ್ರೆ ನಾರ್ತ್ ಜಾಸ್ತಿ ಮಾಡ್ತೀರಾ, ಸೌತ್ ಇಂಡಿಯನ್ ಫುಡ್ಸ್ ಜಾಸ್ತಿ ಮಾಡ್ತೀರಾ? ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ? ನನ್ಗೆ ಸೌತ್ ಇಂಡಿಯನ್ ಫುಡ್ ಇಷ್ಟ. ಅಂದ್ರೆ ನಾರ್ತ್ ಇಂಡಿಯನ್ ಹೇಳಿದ್ನಲ್ಲ, ಕೆಲವು ಮಾತ್ರ ಮಾಡ್ತೇನೆ, ಕೆಲವು ಇಷ್ಟ ಆಗಿರ್ತದೆ, ಅದನ್ನ ಇದು ಮಾಡುವಲ್ಲ, ಇದು ಎಲ್ರಿಗೂ ಇಷ್ಟ ಆಗ್ಬೋದು ಅನ್ನೋ ತರ ಇದ್ರೆ. ಅಲ್ಲಿ ಯಾವ್ದಂದ್ರೆ ಹೆಚ್ಚು ಕಡಲೆ ಹಿಟ್ಟಿಂದ ಮಾಡುದು ಅವ್ರು ಜಾಸ್ತಿ ಮಾಡ್ತಾರೆ. ಈಗ ಗುಜರಾತಿ ಆಗ್ಬೋದು, ಅಲ್ಲೆಲ್ಲ ಕಡಲೆ ಹಿಟ್ಟಿಂದ ಮಾಡುವ ಐಟಮ್ಸ್ ಜಾಸ್ತಿ ಇರ್ತದೆ. ಸೊ ಇಲ್ಲಿ ನಾನ್ ನೋಡಿದ ಪ್ರಕಾರ ಕೆಲವರಿಗೆಲ್ಲ ಕಡಲೆ ಹಿಟ್ಟಿಂದ ಮಾಡಿದ ಐಟಮ್ ಅಷ್ಟು ಟೇಸ್ಟ್ ಅನ್ಸುದಿಲ್ಲ ಅನ್ಸ್ತದೆ. ಡೋಕ್ಲಾ ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಇಷ್ಟ ಆಗ್ತದೆ. ಈವನ್ ನನ್ನ ಮನೆಯಲ್ಲೇ ನಾನು ನೋಡ್ತಾ ಇದ್ದೆ, ಡೋಕ್ಲಾ ಮಾಡಿದಾಗ ಮಕ್ಕಳದೇನು ರೆಸ್ಪಾನ್ಸ್ ಅಷ್ಟೇನೋ ಇದಿಲ್ಲ, ಅಂದ್ರೆ ಇವರಿಗೆ ಸಹ ಒಂದಷ್ಟು ಟೇಸ್ಟ್ ಅಂತ ಅನ್ಸಿರ್ಲಿಲ್ಲ. ಓಕೆ ಓಕೆ ಅಂತ ಹೇಳ್ಕೊಂಡು ಹಾಗೆ. ಅಂದ್ರೆ ಇಲ್ಲಿ ಜನ ಹೇಗೆ ಅಂದ್ರೆ ನಮ್ಮದೇನಿದೆ ಅದನ್ನೇ ಹೆಚ್ಚು ಪ್ರಿಫರ್ ಮಾಡ್ತೇವೆ. ನೋಡ್ಲಿಕ್ಕೆ ಈಗ ಹೋಟೆಲ್ ಅಲ್ಲಿ ಹೋಗಿ ತಿನ್ಲಿಕ್ಕೆಲ್ಲ ಅದು ತುಂಬಾ ಚೆನ್ನಾಗಿರ್ಬೋದು, ಬಟ್ ನಾವೀಗ ಮನೇಲೆಲ್ಲ ಮಾಡುವಾಗ ಬೇಡ ನಮ್ದು ಇದೇ ಸಾಕು ಅಂತ ಹೇಳ್ತಾರೆ. ನಮ್ಮ ಇಡ್ಲಿ ದೋಸೆ ಸರಿ ಅಂತ. ಅದರಿಂದ ನಾನು ಮನೇಲಿ ಹೆಚ್ಚು ಪ್ರಿಫರ್ ಮಾಡುದು ಸಹ ಇಡ್ಲಿ ದೋಸೆ, ಚಪಾತಿ. ಅಂದ್ರೆ ಮಕ್ಕಳಿಗೆ ಸ್ವಲ್ಪ ಹೆಲ್ದಿ ಆಗಿರುವಂತದ್ದು ಯಾವುದು ಅದನ್ನೇ ಜಾಸ್ತಿ ಮಾಡ್ತೇನೆ. ಅದ್ರಲ್ಲೇ ಸ್ವಲ್ಪ ವೆರೈಟಿ ಚೂರ್ ಬೇರೆ. ಈಗ ದೋಸೆಯಲ್ಲಿ ಎಷ್ಟೋ ನಮ್ನಿ ಮಾಡ್ಬೋದು, ಅದೆಲ್ರಿಗೂ ಗೊತ್ತಿದ್ದದ್ದೇ. ಎಲ್ರು ಈಗ ಉಳ್ದ ದೋಸೆ ಹಿಟ್ಟಿಂದಲೇ ಎಷ್ಟು ತರದಲ್ಲಿ ಅದನ್ನ ಚೇಂಜಸ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಟೊಮೆಟೊ ನೀರುಳ್ಳಿ ಎಲ್ಲ ಹಾಕಿ ಅದನ್ನ ಬೇರೆ ತರ ಮಾಡಿ, ಬೇರೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಎಲ್ಲ ಎಷ್ಟೋ ತರದಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಅಂತದ್ದೇ ನಾನು ಕೆಲವು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಈಗಾಗ್ಲೇ. ಇನ್ನು ಸಹ ಅಂತದ್ದು ಕೆಲವೆಲ್ಲ ಮಾಡ್ಲಿಕ್ಕಿದೆ. ಸೊ ಅದೇ ಒಂದೊಂದಾಗಿಯೇ ಮಾಡ್ತಾ ಇದ್ದೇನೆ ನಾನು. ಹಾಗೆ ನಾನು ತಿಳ್ಕೊಂಡ ಪ್ರಕಾರ ನೀವು ಪುಟಾಣಿ ಕಡ್ಲೆಯ ಸ್ವೀಟ್ ಏನೋ ಮಾಡಿದ್ರಿ. ಸೊ ಅದ್ರ ಬಗ್ಗೆ ನಮ್ಗೆ ಹೇಳಿ, ಯಾವ ರೀತಿ ಮಾಡಿದ್ರಿ ಅದನ್ನು ಅಂತ. ನಾನು ಅದೇ ನನ್ಗೆ ನಾನು ಕಾಂಪಿಟೇಷನ್ಗೆ ಹೋಗುವಾಗ ನಾನು ಹೇಳಿದ್ನಲ್ಲ, ಅದನ್ನೇ ಮಾಡಿದ್ದೆ ನಾನು. ಅದು ಅದ್ರ ಟೆಕ್ಸ್ಚರ್ ಹೇಗಿರ್ತದಂದ್ರೆ ಈ ಸೋಂಪು ಪುಡಿ ತರ ಇರ್ತದೆ. ಮಾಡಿದ್ದು ಪುಟಾಣಿ ಕಡ್ಲೆಲಿ ಅಂತ ನಿಮ್ಗೆ ಒಂಚೂರು ಅನ್ಸೋದೇ ಇಲ್ಲ. ಟೇಸ್ಟ್ ಮಾಡುವಾಗ ಸಹ ಹಾಗೆ ಬಹಳ ಒಂದು ಒಳ್ಳೆ ಸಾಫ್ಟ್ ಆಗಿ ಮತ್ತೆ ಈಸಿಯಾಗಿ 10 minutes ಅಲ್ಲಿ ಮಾಡುವಂತದ್ದು. ಬರೀ ಹುರ್ದು ಅದ್ರಲ್ಲಿ ಅಂದ್ರೆ ಏನಂದ್ರೆ ಸ್ವಲ್ಪ ತುಪ್ಪ ಒಂದ್ ಸ್ವಲ್ಪ ಜಾಸ್ತಿ ಬೇಕು. ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಅಲ್ಲ. ನಾವೀಗ 1 ಕಪ್ ಪುಟಾಣಿ ಕಡಲೆ ತಗೊಂಡು ಅದನ್ನು ಫಸ್ಟ್ ಪೌಡರ್ ಮಾಡ್ಕೊಳ್ಬೇಕು. ಪೌಡರ್ ಮಾಡ್ಕೊಂಡ ನಂತರ ಅದನ್ನ ಬದಿಗಿಟ್ಟು ಫಸ್ಟ್ ಅದಕ್ಕೆ 1 ಕಪ್ ಆಗುವಷ್ಟೇ ನಾವು ಇದನ್ಸ ತಕೊಳ್ಬೇಕು, ತುಪ್ಪ ಸ್ವಲ್ಪ ಬಿಸಿ ಆದ ಕೂಡ್ಲೆ ನಾವು ಈ ಹಿಟ್ಟನ್ನು ಹಾಕೊಳ್ತೇವಲ್ಲ, ಹಾಕೊಂಡ್ ಕೂಡಲೇ ನಾವು ಗ್ಯಾಸ್ ಆಫ್ ಮಾಡ್ಬೇಕು. ಉರಿಯಲ್ಲಿ ನಾವು ಅದನ್ನು ಫ್ರೈ ಮಾಡೋದಲ್ಲ, ಬರೀ ಆ ಬಿಸಿ ಏನಾಗಿರ್ತದಲ್ಲ ತುಪ್ಪ, ಅಷ್ಟರಲ್ಲೇ ನಾವು ಆ ಹಿಟ್ಟನ್ನು ನಾವು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದಲ್ಲ ಪುಟಾಣಿ ಕಡಲೆ, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಅದು ಅದ್ರ ಬಿಸಿ ಅಷ್ಟೇ ಸಾಕು. ಆಗ ಒಳ್ಳೆಯದು ಪಸೆ ಪಸೆ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ತದೆ. ಅದು ಬೆಲ್ಲದಿಂದ ಮಾಡುವಂತದ? ಇಲ್ಲ, ಬರೀ ತುಪ್ಪ. ನಾ ಹೇಳಿದ್ನಲ್ಲ, ತುಪ್ಪ. ಮತ್ತೆ ನಾನು ಮರ್ತೆ, ಇದು ಪುಟಾಣಿ ಕಡಲೆ ನಾನು ಪೌಡರ್ ಮಾಡುವಾಗ ಅಷ್ಟೇ ಪ್ರಮಾಣದಲ್ಲಿ, ಅದ್ರ ಅರ್ಧ ಪ್ರಮಾಣದಲ್ಲಿ ನಾನು ಸಕ್ಕರೆ ಸಹ ತಗೊಂಡಿರ್ತೇನೆ. ಸಕ್ಕರೆಯಿಂದ ಮಾಡುವ. ಹೌದು.
ಸಕ್ಕರೆ ನಾನು ಅದರ ಅರ್ಧ ಪ್ರಮಾಣದಲ್ಲಿ ತಕೊಂಡು ಒಟ್ಟಿಗೆ ನಾನು ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೇನೆ ಫಸ್ಟೇ. ಆಮೇಲೆ ಈ ತುಪ್ಪ ಹೇಳಿದ್ನಲ್ಲ ಬಿಸಿ ಮಾಡಿ ಈ ಪೌಡ್ರನ್ನು ಅದಕ್ಕೆ ಹಾಕೋದು. ಹಾಕಿದ ಕೂಡಲೇ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಅವಾಗ ಅದು ಪಸೆ ನಿಮ್ಗೆ ಎಲ್ಲಿಯೂ ಅದು ಡ್ರೈ ಎಲ್ಲಿಯೂ ಉಳಿಯೋದಿಲ್ಲ, ಎಲ್ಲ ತುಪ್ಪಕ್ಕೆ ಹೊಂದ್ಕೊಂಡಿರ್ತದೆ. ಹೊಂದ್ಕೊಂಡ್ ಕೂಡಲೇ ಉಂಟಲ್ಲ, ನಾವು ಒಂದು ಒಳ್ಳೆ ಪ್ಲೇನ್ ಒಂದು ಯಾವ್ದಾದ್ರು ಬೌಲ್ ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ತರದೊಂದು ಪಾತ್ರೆ ತಕೊಂಡು ಅದಕ್ಕೆ ಹಾಕಿ ಬಿಡ್ಬೇಕು. ಹಾಕಿ ಚೆನ್ನಾಗಿ ಅದನ್ನ ಹೌದು ಅದನ್ನ ಸರಿಯಾಗಿ ಲೆವೆಲ್ ಆಗಿ ಇದು ಮಾಡುವಂಥದ್ದು. ಅಂದ್ರೆ ಅಡಿಗೆ ನಾನು ತುಪ್ಪ ಸಹ ಹಾಕಿರ್ತೇನೆ, ಸವರಿ ಇರ್ತೇನೆ. ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಒಂದು 10 ಮಿನಿಟ್ಸ್ ಆಗುವಷ್ಟು ಹೊತ್ತು ಫ್ರಿಜ್ ಅಲ್ಲಿ ಇಟ್ರೆ ಆಯ್ತು ಅಷ್ಟೇ. ಆಮೇಲೆ ನೀವು 10 ಮಿನಿಟ್ಸ್ ಆದ್ಮೇಲೆ ತೆಗೆದ ಮೇಲೆ ನಿಮ್ಗೆ ಚೆನ್ನಾಗಿ ಅದು ಕಟ್ ಮಾಡ್ಲಿಕ್ಕೆ ಬರ್ತದೆ. ನಿಮ್ಗೆ ಯಾವ ಶೇಪ್ ಬೇಕೋ ಹಾಗೆ. ಯೂಶಲಿ ನಾವು ಸ್ಕ್ವೇರ್ ಅಲ್ಲೇ ಕಟ್ ಮಾಡ್ತೇವಲ್ಲ. ಕಟ್ ಮಾಡಿದ ನಂತರ ಅದ್ ನಿಮ್ಗೆ ಕೂಡಲೇ ತೆಗಿಲಿಕ್ಕೆ ಬರ್ತದೆ. ಆವಾಗ್ಲೇ ಅದೇ ಟೆಕ್ಸ್ಚರ್ ಇರ್ತದೆ ನಿಮ್ಗೆ ನೋಡುವಾಗ, ಸೇಮ್ ಸೋನ್ ಪಪುಡಿ ತರಾನೇ ಟೇಸ್ಟ್, ಹಾಗೆ ಅದೇ ತರ ಇರ್ತದೆ. ತುಂಬಾ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, ಒಂದು 15 ಮಿನಿಟ್ಸ್ ಒಳಗೆ ನಮ್ಗೆ ಇದು ರೆಡಿ ಆಗ್ತದೆ. ನಾವು ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಅಂದ ಕೂಡಲೇ ನಾವು ಇದನ್ನು ಕೂಡಲೇ ಮಾಡಬಹುದು. ಹಾಗಿದ್ದು ನೀವು ರೋಟರಿ ಕ್ಲಬ್ ಅಥವಾ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಕೂಡ ಇರುವಂತ ಸಕ್ರಿಯವಾಗಿ ಕಾರ್ಯಕರ್ತರಾಗಿದ್ದೀರಿ, ನೀವು ಕೆಲಸ ಮಾಡ್ಕೊಂಡಿದ್ದೀರಿ. ಸೊ ನೀವು ಇದು ಬಿಟ್ಟು ಕುಕ್ಕರಿ ಶೋಸ್ ಬಿಟ್ಟು ನಿಮ್ಮ ಅದರ್ ಹಾಬೀಸ್ ಏನು? ಅದರ್ ಹಾಬೀಸ್ ಅಂದ್ರೆ ನಾನು ಅದೇ ಈಗ ನಾವು ಇಲ್ಲಿ ರಾಟ್ರಿ ಮತ್ತೆ ಇನ್ನರ್ ವೀಲ್ ಇದೆ, ಅದು ಲೇಡೀಸ್ ವಿಂಗ್. ರಾಟ್ರಿ ಅಂದ್ರೆ ಇಡೀ ಫ್ಯಾಮಿಲಿ ನಾವು ಎಲ್ಲರೂ ಸೇರ್ತೇವೆ ಅದರಲ್ಲಿ. ಅಲ್ಲಿ ಸೇರಿಯೇ ನಾವು ಒಂದು 8 ವರ್ಷ ಆಯ್ತು ಈಗಾಗಲೇ. ಸೊ ಅಲ್ಲಿ ನಾವು ಆಕ್ಟಿವ್ ಆಗಿಯೇ ಇದ್ದೇವೆ. ಇವರು ರಾಟ್ರಿಯಲ್ಲಿ ಇದ್ದಾರೆ, ನಾನು ಇನ್ನರ್ ವೀಲ್ ಅಲ್ಲಿ ಇದ್ದೇನೆ. ಸೊ ಅಲ್ಲಿ ಅದೊಂದು ಸರ್ವಿಸ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಸರ್ವಿಸ್ ಆರ್ಗನೈಸೇಷನ್ ಅದು. ನಾವು ಎಲ್ಲ ಈ ಏನು ಯಾರಿಗೆ ನೀಡ್ ಉಂಟು ಅವರಿಗೆಲ್ಲ ಹೆಲ್ಪ್ ಮಾಡೋದು, ಆ ಥರದ್ದೆಲ್ಲ ಅಲ್ಲಿ ಪ್ರೋಗ್ರಾಮ್ಸ್ ತುಂಬಾನೇ ನಡೀತಾ ಇರ್ತದೆ. ಸೊ ಅಲ್ಲಿ ಹೋಗುವಾಗ ನಾವೆಲ್ಲರೂ ಸಹ ಒಟ್ಟೊಟ್ಟಿಗೆ ಹೋಗ್ತೇವೆ. ಅಂದ್ರೆ ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಅಂದ್ರೆ ಈಗ ಹೆಂಗಸರಿಗೆ ಯಾರೊಟ್ಟಿಗೆ ಮಿಂಗಲ್ ಆಗ್ಲಿಕ್ಕೆ ಸಹ ಒಂದು ಒಳ್ಳೆ ಅಪರ್ಚುನಿಟಿ. ಸೊ ಎಲ್ಲರದ್ದು ಗುರ್ತಾಗ್ತದೆ. ಮತ್ತೆ ನಮ್ಗೆ ಪಬ್ಲಿಕ್ ಇದು ಹೇಗೆ ನಾವು ಅವ್ರ ಹತ್ರ ಇಂಟ್ರಾಕ್ಟ್ ಮಾಡ್ಬೇಕು ಅಂತ ಸಹ ಗೊತ್ತಾಗ್ತದೆ, ಎಲ್ಲರದ್ದು ಪರಿಚಯ ಆಗ್ತದೆ. ಅದೆಲ್ಲ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನಿಮ್ಗೆ ಈಗ ಯೂಟ್ಯೂಬ್ ನಲ್ಲಿ ಮಾಡ್ತಾ ಇದ್ರಿ, ಸ್ಟಾರ್ಟ್ ಮಾಡಿದ್ರಿ ಕೆರಿಯರ್ ಅನ್ನು ಕಸಿನ್ ಮೂಲಕ. ಸೊ ಈಗ ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೆ? ಅಂದ್ರೆ ನಿಮ್ಗೆ ಅದ್ರ ಬಗ್ಗೆ ಇನ್ನೂ ಕಲೀಲಿಕ್ಕಿದೆ, ಇದನ್ನು ಯಾರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಹೌದು, ಇದ್ರಲ್ಲಿ ಒಳಗೆ ಹೋದ ನಂತರ ನಾನು ಹೇಳಿದ್ನಲ್ಲ, ತುಂಬಾನೇ ಕಲೀಲಿಕ್ಕಿದೆ ನಮ್ಗೆ. ಇದ್ರ ಹೋದ ಕೂಡಲೇ ನನಗೆ ನಿಜವಾಗ್ಲೂ ಏನೂ ಗೊತ್ತಿರಲಿಲ್ಲ. ಮತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ಮಾನಸಿ ಸುಧೀರ್ ಅವ್ರು ನನ್ನ ಕಸಿನ್, ಹಾಗೆ ಅವಳು ತುಂಬಾನೇ ಇದರಲ್ಲಿ ಮುಂದುವರೆದಿದ್ದಾಳೆ. ಅದರಿಂದ ನಾನು ಅವಳ ಹತ್ರ ಒಂದು ಅಂದ್ರೆ ಹೀಗೆ ಕೇಳಿದೆ, ಅವಳಿಗೂ ಗೊತ್ತಿದೆ ಅಲ್ಲ, ಸೊ ಅವಳೇ ನನಗೆ ಹೆಲ್ಪ್ ಮಾಡಲಿಕ್ಕೆ ಮುಂದಾದ್ಲು. ಸೊ ಅವಳು ಒಂದ್ಸತಿ ನನ್ನ ಇದನ್ನೆಲ್ಲ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ ನಮ್ಮದು ಕೆಲವೆಲ್ಲ ತುಂಬಾನೇ ಮಿಸ್ಟೇಕ್ಸ್ ಇತ್ತು. ಅಂದ್ರೆ ನಾವು ಈಗ ಅಪ್ಲೋಡ್ ಮಾಡುವಾಗ ಯಾವ ತರ ಇರಬೇಕೋ ಅದು ಕೆಲವೆಲ್ಲ ಕರೆಕ್ಟ್ ಆಗಿ ಇರಲಿಲ್ಲ. ಅಂದ್ರೆ ಅವಳು ಯಾವ ದೃಷ್ಟಿಯಲ್ಲಿ ನೋಡ್ತಾಳಂದ್ರೆ, ಇನ್ನು ಫ್ಯೂಚರ್ಗೆ ಇದು ನನಗೆ ಯೂಸ್ ಆಗಬೇಕು ಅಂತ. ಈಗ ಏನು ನನಗೆ ಖುಷಿ ಹಾಗೆ ನಾನು ಮುಂದುವರಿಸ್ತಾ ಇದ್ದೇನೆ. ಆದ್ರೆ ಅವಳು ಏನ್ ಥಿಂಕ್ ಮಾಡ್ತಿದ್ದಾಳೆ ಅಂದ್ರೆ, ಇದು ನನಗೆ ಇನ್ನು ಮುಂದೆಗೆ ಸಹ ಯೂಸ್ ಆಗಬೇಕು, ಇದರಲ್ಲಿ ನಾನು ಮುಂದುವರಿಬೇಕು ಅನ್ನೋ ಇದರಲ್ಲಿ ಅವಳು ಹೇಳ್ತಾ ಇದ್ದಾಳೆ. ಇದರಲ್ಲಿ ಕೆಲವೆಲ್ಲ ಮಿಸ್ಟೇಕ್ಸ್ ಇದೆ, ಅದನ್ನ ನೀನು ಈಗದಿಂದಲೇ ನೀನು ಸರಿ ಮಾಡ್ಕೊಂಡು ಹೋದ್ರೆ ನಿಮಗೆ ಮುಂದೆಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಸೊ ನೀನು ಈಗಲೇ ಇದನ್ನು ಕರೆಕ್ಟ್ ಮಾಡ್ಕೊ. ಅಂದ್ರೆ ಅದರಲ್ಲಿ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನಾವು ಅಲ್ಲಿ ಅಪ್ಲೋಡ್ ಮಾಡುವಾಗ ನಮ್ಗೆ ಗೊತ್ತಿರೋದಿಲ್ಲ ಅದರಲ್ಲಿ ಅವರದ್ದು ಯೂಟ್ಯೂಬರ್ನವರದ್ದು ಏನೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ ಅಂತ. ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಅದು ಅಲ್ಲಿ ಅದರಲ್ಲೇ ತುಂಬಾ ಪಳಗಿದವರಿಗೆ ಮಾತ್ರ ಗೊತ್ತಿರೋದು. ಸೊ ನನ್ಗೆ ಅವಳು ಅದನ್ನ ತಿಳಿ ಹೇಳಿದ್ಲು. ಅಂದ್ರೆ ಇದರಲ್ಲಿ ನೀನು ಏನು ಮ್ಯೂಸಿಕ್ ಅಂತ ನಾ ಬ್ಯಾಕ್ ಗ್ರೌಂಡ್ ಅಂಡ್ ಮ್ಯೂಸಿಕ್ ಅಂತ ಹಾಕ್ತೇವಲ್ಲ, ಅದು ಕಾಪಿರೈಟ್ ಕ್ಲೈಮ್ ಆಗಿರ್ತದೆ ಕೆಲವೊಂದ್ಸತಿ. ಅಂದ್ರೆ ಅದು ಆಕ್ಚುಲಿ ಅದು ಬೇರೆಯವ್ರದ್ದಾಗಿರ್ತದೆ, ನಾವು ಅದನ್ನು ಹಾಕೊಂಡಿರ್ತೇವೆ. ಸೊ ಅಂತದೆಲ್ಲ ಆದ್ರೆ ಅವ್ರು ಅದನ್ನು ಕನ್ಸಿಡರ್ ಮಾಡುದಿಲ್ಲ. ನನ್ನ ಈ ವಿಡಿಯೋನು ಅದು ಕಾಪಿರೈಟ್ ಕ್ಲೈಮ್ ಅಂತ ತೋರಿಸ್ತದೆ ಒಳಗೋಗಿ ನೋಡಿದ್ರೆ. ನನ್ನದು ಅಂತದ್ದು ಆಗಿರೋದು ಒಂದು ಸಾಧಾರಣ ಒಂದು 3-4 ಆಗಿರ್ಬೋದು. ಅಂದ್ರೆ ನನ್ಗೆ ಗೊತ್ತಿಲ್ಲದೆ ಆಗಿರೋದು. ನಾನೇನು ಆ ಮ್ಯೂಸಿಕ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹಾಕಿಟ್ಟಿದ್ದೇನೆ. ಸೊ ಅವಳು ಹೇಳಿ, ಇದೆಲ್ಲ ನೀನೀಗ ಆ ಮ್ಯೂಸಿಕ್ ಅನ್ನೆಲ್ಲ ತೆಗಿಬೇಕು, ಅದು ಆ ತರ ಮ್ಯೂಸಿಕ್ ಇದ್ರೆ ಅವರು ಅಕ್ಸೆಪ್ಟ್ ಮಾಡೋದಿಲ್ಲ ಇಂಥ ವಿಡಿಯೋಗಳನ್ನೆಲ್ಲ.
ಸೊ ಅದು ನಿನ್ನದಾಗಿರುವುದಿಲ್ಲ ಅಂತ, ಅಂದ್ರೆ ಅದು ನಮ್ಮ ಸ್ವಂತದ್ದಾಗಿರುವುದಿಲ್ಲ, ನಾವು ಬೇರೆನೆ ಅದಕ್ಕಿಂತಲೇ ಬೇರೆನೆ ಇದೆ. ನಾವು ಬೇರೆ ಇದಕ್ಕೋಸ್ಕರ ಹಾಕುವಂತ ಮ್ಯೂಸಿಕ್ಗಳೇ ಬೇರೆ ಇರ್ತದೆ. ಸೊ ಅದನ್ನ ಹಾಕ್ಬೋದು, ಮತ್ತೆ ಅದನ್ನ ನಾವು MP3 ಮಾಡ್ಕೊಂಡು ಹಾಕ್ಬೋದೇನೋ, ಅದ್ರ ಬಗ್ಗೆ ಅಷ್ಟು ನಂಗೆ ನಾಲೆಜ್ ಇಲ್ಲ. ಬಟ್ ಏನಂದ್ರೆ ಬೇರೆ ಯಾರ್ದು ಇರ್ತದಲ್ಲ ಅದನ್ನ ನಾವು ಹಾಕೋ ಹಾಗೆ ಇಲ್ಲ. ಇದ್ರ ಬಗ್ಗೆ ಎಲ್ಲ ನಂಗೆ ಅವಳು ಡಿಟೇಲ್ ಆಗಿ ಇವರಿಗೆ ಬೇಕಾಗಿ, ಅಂದ್ರೆ ಈಗ ಎಡಿಟಿಂಗ್ ಏನು ಇನ್ನೂ ಸಹ ಅಡ್ವಾನ್ಸ್ ಆಗಿ ಮಾಡ್ಬೋದು ಅದನ್ನೆಲ್ಲ ಇವರಿಗೆ ಸಹ ತಿಳಿ ಹೇಳಿದಾಳೆ. ಮತ್ತೆ ನನ್ನ ಮಗಳು ಸಹ ನನಗೆ ಇದಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ದಾಳೆ. ಅಂದ್ರೆ ನಾನು ಅಪ್ಲೋಡ್ ಮಾಡಿದ ನಂತರ ಅವಳಿಗೆ ಸುಮಾರು ಕೆಲಸ ಇದೆ, ಅದರಲ್ಲಿ ಕೆಲವೆಲ್ಲ ನಾನು ಬರ್ದದ್ದು ಮಿಸ್ಟೇಕ್ಸ್ ಆಗಿರ್ಬೋದು, ಅಥವಾ ಅದೇ ಕಾಪಿರೈಟ್ ಕ್ಲೈಮ್ ಎಲ್ಲ ಇದ್ದದನ್ನು ಅವಳೆಲ್ಲ ಕರೆಕ್ಟ್ ಮಾಡೋದೆಲ್ಲ ಅವಳು, ಹಾಗೆ ಅಂಥದ್ದೆಲ್ಲ ಅವಳು ಮಾಡ್ತಾಳೆ. ಸೊ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಕೊಟ್ಟದ್ದು ನನಗೆ ಮನಸ್ಸು ಸುಜಿರವರು. ಸೊ ಅದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಯ್ತು. ಮತ್ತೆ ಏನಂದರೆ ನಾವು ಸಿಂಪಲ್ ಆಗಿ ಇನ್ನೊಂದೇನೆಂದರೆ ಯೂಟ್ಯೂಬಲ್ಲಿ ನಾವು ಏನು ಅಪ್ಲೋಡ್ ಮಾಡ್ತೇವಲ್ಲ ಆಗ ನಮ್ಮ ಕ್ಯಾಮೆರಾ ಹಾರಿಜಾಂಟಲ್ ಆಗಿರ್ಬೇಕು, ವರ್ಟಿಕಲ್ ಆಗಿರ್ಬಾರ್ದು. ಅದು ನಂಗೆ ಈ ಸಿಂಪಲ್ ನಾಲೆಜ್ ನಂಗೆ ಗೊತ್ತಿರಲಿಲ್ಲ ಆಕ್ಚುಲಿ. ನಾನು ನಾರ್ಮಲ್ ಆಗಿ ಹೇಗೆ ನಾವು ಹೀಗೆ ತೆಗಿತೇವಲ್ಲ ಅದೇ ತರ ಇಡ್ತಿದ್ದೆ ನಾನು. ಸೊ ಅದೇ ಮತ್ತೆ ನಮಗೆ ಗೊತ್ತಾಯ್ತು ಇದನ್ನು ಹೀಗೆ ಇಡಬಾರ್ದು, ಹಾರಿಜಾಂಟಲ್ ಆಗಿ ಇರಬೇಕು ಅಂತ. ಅದೇ ಅಂತ ಸಣ್ಣ ಸಣ್ಣ ವಿಷಯಗಳೆಲ್ಲ ತುಂಬಾ ಇತ್ತು ನಾನು ಕಲಿಯುವಂಥದ್ದು. ಅದನ್ನೆಲ್ಲ ನನಗೆ ಕಲೀಲಿಕ್ಕೆ ತುಂಬಾ ಈಸಿ ಆಯ್ತು ಅಂತ ಹೇಳ್ತೇನೆ. ಸೊ ಇದೇ ರೀತಿ ನಿಮ್ಮ ಶೋಸ್ ಬರ್ತಾ ಇರಲಿ. ನಾವು ಇದಕ್ಕೆ ಸ್ಪಂದನ ವಾಹಿನಿಯಿಂದ ಕಡೆಯಿಂದ ಹಾರ್ದಿಕವಾಗಿ ಧನ್ಯವಾದಗಳನ್ನು ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ನಿಮಗೆ ಸಹ ಈ ಒಂದು ಒಳ್ಳೆ ಅಪರ್ಚುನಿಟಿ ಕೊಟ್ಟದಕ್ಕೆ ನಿಮಗೆ ಸ್ಪಂದನ ವಾಹಿನಿ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ, ನಮ್ಮೂರಿನ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಈ ಕಾರ್ಯಕ್ರಮದಲ್ಲಿ ಈ ವಾರ ನಮ್ಮ ಜೊತೆ ಇದ್ರು ಶೈಲಾ ರಾಜೇಂದ್ರ ಮಯ್ಯ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ನಲ್ಲಿ ಕುಕ್ಕರಿ ಶೋವನ್ನು ಮಾಡ್ತಾ ಇರುವಂತಹ ಶೈಲಾ ಅವರಿದ್ರು. ಇದೇ ರೀತಿ ಪ್ರತಿ ವಾರ ಒಬ್ಬೊಬ್ಬ ವಿಶೇಷ ಪ್ರತಿಭೆಗಳನ್ನು ಅನಾವರಣಗೊಳಿಸ್ತಾ ಇರ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.